ಶುಭ ಮುಂಜಾನೆಯ ಶುಭ ನಮನಗಳು. ನಾನು ಶ್ರೀಮತಿ ನೀತಾ. ನಾನು ಕುಮಾರಿ ಅಶ್ವಿತಾ. ಈ ಕ್ರಿಸ್ಮಸ್ ಆಚರಣೆಯ ಶುಭ ಕಾರ್ಯಕ್ಕೆ ವಿದ್ಯಾಜ್ಯೋತಿ ಶಾಲಾ ವಠಾರಕ್ಕೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರೇಷಿತರ ರಾಣಿ ಸಂಸ್ಥೆಯ ಶತಮಾನೋತ್ಸವ ಆಚರಣೆಯ ಪ್ರಯುಕ್ತ ನಾವಿಂದು ಕ್ರಿಸ್ಮಸ್ ಹಬ್ಬದ ಮುನ್ನಾ ದಿನ ಸಡಗರದ ಸಂಭ್ರಮವನ್ನು ಧರ್ಮಜ್ಯೋತಿ ಸ್ಪಾನ್ಸರ್ ಮಕ್ಕಳ ಹಾಗೂ ಪಾಲಕರ ಒಡಗೂಡಿ ಸರ್ವಧರ್ಮ ಸಮ್ಮಿಲನವನ್ನು ನಿಯೋಜಿಸಿದ್ದೇವೆ. ಮಗದೊಮ್ಮೆ ಸರ್ವರಿಗೂ ಹಬ್ಬದ ಶುಭಕಾಮನೆಗಳು. ಡಿಸೆಂಬರ್ 25ರಂದು ಆಧ್ಯಾತ್ಮಿಕ ನಾಯಕ, ಕ್ರಿಶ್ಚಿಯನ್ ಧರ್ಮದ ಸಂಸ್ಥಾಪಕ ಯೇಸು ಕ್ರಿಸ್ತನ ಜನ್ಮದಿನ. ಜಗದೊಡೆಯ, ಶಾಂತಿದೂತ, ದೀನದಲಿತರ ಆಶ್ರಯದಾತ ಯೇಸು ಸ್ವಾಮಿಯ ಜನನದ ಮಹಿಮೆಯನ್ನು ಸಾರುವ ಸುದಿನ ಈ ಕ್ರಿಸ್ಮಸ್ ಆಚರಣೆ. ಈ ದಿನ ಜಗತ್ತಿನಾದ್ಯಂತ ಸಂಭ್ರಮದ ಪವಿತ್ರ ದಿನ. ಈ ಆಚರಣೆಯ ಮೊದಲು ಅಂದರೆ ಇಂದು ಡಿಸೆಂಬರ್ 18ರಂದು ನಮ್ಮ ಧರ್ಮಜ್ಯೋತಿಯ ಬೆಳಕಿನಲ್ಲಿ ನಾವೆಲ್ಲ ಸೇರಿ ತುಂಬು ಹೃದಯದಿಂದ ಹಾಗೂ ಸಂತೋಷದಿಂದ ಈ ಕ್ರಿಸ್ಮಸ್ ಸೌಹಾರ್ದ ಕೂಟಕ್ಕೆ ಒಟ್ಟು ಸೇರಿದ್ದೇವೆ. ಎಲ್ಲರೂ ಶಿಸ್ತಿನಿಂದ ಹಾಗೂ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ಮೊಬೈಲ್ ಇಲ್ಲದ ಜೀವನ ಖಾಲಿ ಖಾಲಿ. ಆದುದರಿಂದ ದಯಮಾಡಿ ಸ್ವಲ್ಪ ಸಮಯ ನಮ್ಮ ಮೊಬೈಲ್ಗಳನ್ನು ಸೈಲೆಂಟ್ ಮೋಡ್ನಲ್ಲಿ ಅಥವಾ ಸ್ವಿಚ್ ಆಫ್ ಮೋಡ್ನಲ್ಲಿ ಇಡಬೇಕಾಗಿ ವಿನಂತಿ. ಈಗ ನಮ್ಮೆಲ್ಲರನ್ನು ಸ್ವಾಗತಿಸಲು ನಮ್ಮ ಮುಂದೆ ವಿದ್ಯಾಜ್ಯೋತಿ ಶಾಲೆಯ ಮಕ್ಕಳು ಬರುವರು. ಅವರನ್ನು ಕೈ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. La 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 la
ಗಾಯಿರಿ ಇಂದಿನ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಲು ನಾನು ಗಣ್ಯ ವ್ಯಕ್ತಿಯರಾದ ಪ್ರಾಂತ್ಯಾಧಿಕಾರಿಣಿ ಭಗಿನಿ ಜೂಲಿಯಟ್ ಲೋಬೋ, ರೆವರೆಂಡ್ ಫಾದರ್ ಪೀಟರ್ ಗೊನ್ಸಾಲ್ವೆಸ್, ಬ್ರಹ್ಮಕುಮಾರಿ ಕುಮಾರಿ ಸ್ನೇಹ ಹಾಗೂ ಅವರ ಬಳಗ, ವಾಮಂಜೂರು ಜುಮ್ಮಾ ಮಸ್ಜಿದ್ ಇಲ್ಲಿನ ಖತೀಬರು ಆಗಿರುವ ಮಹಮ್ಮದ್ ಫಾಹಿಸ್ ಫಾಳಿಲಿ, ವಾಮಂಜೂರ್ ತಿರುವೈಲ್ ಗ್ರಾಮದ ಕಾರ್ಪೊರೇಟರ್ ಶ್ರೀಮತಿ ಹೇಮಲತಾ ರಘು ಸಾಲ್ಯಾನ್, ಸುಪೀರಿಯರ್ ಹಾಗೂ ನಮ್ಮ ಸಂಸ್ಥೆಯ ನಿರ್ದೇಶಕಿಯಾದ ಭಗಿನಿ ಜಾಯಲ್ ಲಸ್ರಾದೋ ಇವರನ್ನು ಕಾರ್ಯಕ್ರಮದ ಸಂಯೋಜಕರಾದ ಶ್ರೀ TN ನಾಗೇಂದ್ರರಾವ್ರವರು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ವಿನಂತಿ. ಕಾರ್ಯಕ್ರಮವನ್ನು ಆರಂಭಿಸುವ ಮೊದಲು ದೇವರ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲೆಂದು ನಾವು ಪ್ರಾರ್ಥಿಸೋಣ. ಈಗ ಸರ್ವಧರ್ಮೀಯ ಪ್ರಾರ್ಥನಾ ವಿಧಿ. ಈ ಪ್ರಾರ್ಥನಾ ವಿಧಿಯಲ್ಲಿ ನಾವೆಲ್ಲ ಭಕ್ತಿಯಿಂದ ಪಾಲ್ಗೊಳ್ಳೋಣ. ನಾವಿಂದು ಸರ್ವಧರ್ಮ ಜನರ ಜೊತೆಗೂಡಿ ಕ್ರಿಸ್ತ ಜಯಂತಿ ಹಬ್ಬವನ್ನು ಆಚರಿಸಲು ಒಂದೇ ಮಕ್ಕಳಾಗಿ ಒಟ್ಟು ಸೇರಿದ್ದೇವೆ. ನೆರೆದ ಸರ್ವರಿಗೂ ಶುಭ ದಿನವನ್ನು ಆಶಿಸುತ್ತಾ ಈ ಸರ್ವಧರ್ಮ ಪ್ರಾರ್ಥನಾ ವಿಧಿಯನ್ನು ಭಕ್ತಿಯಿಂದ ಆರಂಭಿಸೋಣ. ಸರ್ವಶಕ್ತನಾದ ದೇವನೇ, ನೀನೇ ಸೂರ್ಯ ಬೆಂಕಿ, ನೀನೇ ರುದ್ರ ಪರಿವರ್ತಕ, ನೀನೇ ವಿಷ್ಣು ರಾಮ ಕೃಷ್ಣ ಬ್ರಹ್ಮ, ನೀನೇ ರಹೀಂ ಮಸ್ದ ಮಹಾನ್, ನೀನೇ ಯಹೋಹ ಸೃಜನಶಕ್ತಿ. ಓ ಕರ್ತನೆ, ಸರ್ವಶಕ್ತನಾದ ನೀನು ಯೇಸುವಿನ ತಂದೆ, ಎಲ್ಲರಿಗೂ ದಯೆ ತೋರಿಸುವವ, ಎಲ್ಲರ ಮನಸ್ಸುಗಳನ್ನು ಅರಿತವ, ಸರ್ವಶಕ್ತ ಮತ್ತು ಸರ್ವವ್ಯಾಪಿ. ಯೇಸು ಕ್ರಿಸ್ತರು 2022 ವರ್ಷದ ಹಿಂದೆ ಈ ಭೂಮಿಗೆ ಬಂದು ನಮ್ಮೊಳಗಿದ್ದ ಅಶಾಂತಿಯ ಅಂಧಕಾರವನ್ನು ಹೊಡೆದೂಡಿಸಿ ಜಗಕ್ಕೆ ಜ್ಯೋತಿಯ ಸಂಕೇತವಾದರು. ನಾವೆಲ್ಲರೂ ಸ್ವಾರ್ಥವನ್ನು ತೊರೆದು ಪರರ ಸೇವೆಗಾಗಿ ದೀನರಾಗಲು ಕರೆ ನೀಡಿದರು. ಕ್ರಿಸ್ತನ ಜನನದಿಂದ ಮನುಜ ಕುಲಕ್ಕೆ ರಕ್ಷಣೆ ಲಭಿಸಲಿ. ಈ ಪುಟ್ಟ ಬಾಲಕನ ಸ್ವಾಗತಕ್ಕಾಗಿ ನಮ್ಮ ಹೃದಯಗಳನ್ನು ತೆರೆದಿಡೋಣ. ಅಂತೆಯೇ ಲೋಕದ ಜನರಿಗೆ ಸುಖ ಕ್ಷೇಮಕರವಾದ ವರಗಳಿಗೋಸ್ಕರ ನಾವೆಲ್ಲರೂ ಈ ಸಮಯದಲ್ಲಿ ಬೇಡೋಣ. ಭಗವದ್ಗೀತೆ, ಬೈಬಲ್ ಮತ್ತು ಕುರಾನ್ ಪವಿತ್ರ ಧರ್ಮಗ್ರಂಥಗಳನ್ನು ಈಗ 3 ಮಕ್ಕಳು ಮೆರವಣಿಗೆಯಲ್ಲಿ ತರುವರು. सर्वे जना सुखिनो
ಕುಮಾರಿ ಸ್ನೇಹರವರು ಭಗವದ್ಗೀತೆಗೆ ಹಾರವನ್ನು ಅರ್ಪಿಸಲಿರುವರು. ವಂದನೀಯ ಸ್ವಾಮಿ ಪೀಟರ್ ಗೊನ್ಸಾಲಿಸ್ ರವರು ಪವಿತ್ರ ಬೈಬಲಿಗೆ ಹಾರವನ್ನು ಅರ್ಪಿಸಲಿರುವರು. ಪವಿತ್ರ ಕುರಾನಿಗೆ ಗೌರವಾನ್ವಿತ ಖತೀಬರು ಹಾರವನ್ನು ಹಾಕಿ ಗೌರವಿಸಲಿರುವರು. ದೇವರ ವಾಕ್ಯ ನಮ್ಮ ಬಾಳಿಗೆ ದಾರಿದೀಪ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನನ್ನು ನಿಮಿತ್ತರಿಸಿಕೊಂಡು ವಿಶ್ವಕ್ಕೆ ಸಾರಿದ ನ್ಯಾಯ, ನೀತಿ, ಸತ್ಯ, ಶಾಂತಿ, ಧರ್ಮದ ಸಾರವೇ ಭಗವದ್ಗೀತೆ. ಇದೀಗ ಪವಿತ್ರ ಭಗವದ್ಗೀತೆಯಿಂದ 2 ಶ್ಲೋಕವನ್ನು ಆಲಿಸಿ ಅರ್ಥವನ್ನು ತಿಳಿದುಕೊಳ್ಳೋಣ. ಪ್ರಿಯರೇ, ನಮೋ ನಮಃ. ನಾನು ಭವ್ಯಶ್ರೀ, 10ನೇ ತರಗತಿಯ ವಿದ್ಯಾರ್ಥಿನಿ. ಈಗ ಭಗವದ್ಗೀತಾ ವಾಚನ. ಭಗವದ್ಗೀತೆ ಭಗವಾನ್ ವಿಷ್ಣುವಿನ ಸಾಕ್ಷಾತ್ ಮುಖಕಮಲದಿಂದ ಪ್ರಕಟವಾದ ಪವಿತ್ರ ಶ್ರೇಷ್ಠ ಗೀತೆಯಾಗಿದೆ. ಶ್ರೀ ಭಗವಂತನು ಅರ್ಜುನನನ್ನು ನಿಮಿತ್ತವಾಗಿಸಿಕೊಂಡು ಸಮಸ್ತ ವಿಶ್ವಕ್ಕೆ ಶ್ರೀಗೀತೆಯ ರೂಪದಲ್ಲಿ ಉಪದೇಶಿಸಿದ್ದಾನೆ. ಇದನ್ನು ಶ್ರದ್ಧಾ ಭಕ್ತಿಪೂರ್ವಕ ಗೀತೆಯ ವಾಚನ, ಶ್ರವಣ, ಮನನ ಮಾಡುತ್ತಾರೋ ಅವರಿಗೆ ನಿತ್ಯವೂ ಸನ್ಮಂಗಳ ಉಂಟಾಗುತ್ತದೆಂಬ ಸೂಕ್ತಿ ಸಕಾಲಿಕವಾಗಿದೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಬೋತೆ ಸಂಗಸ್ತ್ವೋ ಕರ್ಮಣಿ ಪರೋಪಕಾರಂ ಇದಂ ಶರೀರಂ ಎಂಬ ಸೂಕ್ತಿಯೊಂದಿಗೆ ಇಲ್ಲಿ ಭಗವದ್ಗೀತೆಯಲ್ಲಿ ಭಗವಂತ ಹೇಳುತ್ತಾನೆ, ನಿನಗೆ ಕರ್ಮ ಮಾಡುವುದರಲ್ಲಿಯೇ ಅಧಿಕಾರವಿದೆ, ಅದರ ಫಲಗಳಲ್ಲಿ ಎಂದಿಗೂ ಇಲ್ಲ. ಅದಕ್ಕಾಗಿ ನೀನು ಕರ್ಮಗಳ ಫಲಕ್ಕೆ ಕಾರಣನಾಗಬೇಡ. ಅರ್ಥಾತ್ ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ಬುದ್ಧಿಯಿಂದ ಕರ್ಮಗಳನ್ನು ಮಾಡು. ಅಂದರೆ ನಾವೆಲ್ಲ ಪರಸ್ಪರರು ಪ್ರಾಮಾಣಿಕವಾಗಿ ಯಾವ ಆಶೆ ಆಕಾಂಕ್ಷೆಗೆ ಒಳಗಾಗದೆ ಪರರ ಸೇವೆಯನ್ನು ಪರಮಾತ್ಮನ ಸೇವೆ ಎಂದು ತಿಳಿಯಬೇಕು. ಈ ಶರೀರ ಇರುವುದೇ ಪರರ ಸೇವೆಯಲ್ಲಿ ಭಗವಂತನನ್ನು ಕಾಣುವುದಕ್ಕಾಗಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಇಲ್ಲಿ ಶ್ರೀಕೃಷ್ಣ ಅರ್ಜುನನನ್ನು ಕುರಿತು ಹೇಳುತ್ತಾನೆ, ಎಲೇ ಅರ್ಜುನ, ಯಾವಾಗ ಧರ್ಮದ ಅವನತಿಯಾಗುವುದೋ ಆವಾಗ ಉನ್ನತಿಗಾಗಿ ನಾನು ಅವತಾರ ಮಾಡುತ್ತೇನೆ. ಧೈರ್ಯಂ ಸರ್ವತ್ರ ಸಾಧನಂ. ನಾವು ಭಗವಂತನ ನಾಮಸ್ಮರಣೆ ಧ್ಯಾನದಿಂದ ಮುಕ್ತಿ ಪಡೆಯುತ್ತೇವೆ. ನ್ಯಾಯ, ನೀತಿ, ಧರ್ಮವನ್ನು ನಾನು ಕಾಪಾಡುತ್ತೇನೆಂಬ ಭರವಸೆಯನ್ನು ಭಗವಂತ ಇಲ್ಲಿ ನೀಡಿದ್ದಾನೆ. ಪ್ರಿಯರೇ, ಧನ್ಯೋಸ್ಮಿ. ಈಗ ಪವಿತ್ರ ಗ್ರಂಥ ಬೈಬಲ್ನಿಂದ ವಾಚನ. ಭಗವಾನ್ ಯೇಸು ಕ್ರಿಸ್ತರ ಜನನದ ಪೂರ್ವಭಾವಿ ಮುನ್ಸೂಚನೆ ಯೆಶಾಯಿ ಪ್ರವಾದಿಯ ಮೂಲಕ ಇಡೀ ಪ್ರಪಂಚಕ್ಕೆ ತಿಳಿಯಪಡಿಸಲಾಯಿತು. ಈ ವಾಚನದ ಅರ್ಥವನ್ನು ತಿಳಿದುಕೊಳ್ಳೋಣ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಅಧ್ಯಾಯ 7, ವಾಕ್ಯಗಳು 10-16. ಸರ್ವೇಶ್ವರ ಸ್ವಾಮಿ ಅಹಾಜನಿಗೆ ಹೇಳಿದ್ದೇನೆಂದರೆ, ನಿನ್ನ ದೇವರಾದ ಸರ್ವೇಶ್ವರನಿಂದ ಒಂದು ಗುರುತನ್ನು ಕೇಳಿಕೋ. ಅದು ಪಾತಾಳದಷ್ಟು ಆಳದಲ್ಲೇ ಇರಲಿ, ಆಕಾಶದಷ್ಟು ಎತ್ತರದಲ್ಲೇ ಇರಲಿ, ಕೇಳು ಎಂದರು. ಅದಕ್ಕೆ ಅಹಾಜನು, ಇಲ್ಲ, ನಾನು ಗುರುತನ್ನು ಕೇಳುವುದಿಲ್ಲ, ಸರ್ವೇಶ್ವರನನ್ನು ಪರೀಕ್ಷಿಸುವುದಿಲ್ಲ ಎಂದನು. ಆಗ ಯೆಶಾಯನು, ದಾವೀದ ವಂಶಜರೇ ಕೇಳಿರಿ, ಮಾನವರನ್ನು ಕೆಣಕಿದ್ದು ಸಾಲದೆಂದು ದೇವರನ್ನು ಕೆಣಕುತ್ತಿರುವಿರಾ? ಆಗಲಿ, ಸರ್ವೇಶ್ವರ ನಿಮಗೊಂದು ಗುರುತನ್ನು ಕೊಡುವರು. ಇಗೋ, ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು.
ಇಮ್ಯಾನ್ವೆಲ್ ಎಂದು ಆತನಿಗೆ ಹೆಸರಿಡುವಳು. ಆತನು ಕೆಟ್ಟದ್ದು ಬೇಡ ಒಳ್ಳೆಯದು ಬೇಕು ಎನ್ನುವಷ್ಟು ಬಲ್ಲವನಾಗುವಾಗ ಮೊಸರನ್ನು ಜೇನುತುಪ್ಪವನ್ನು ತಿನ್ನುವನು. ಆ ಮಗು ಕೆಟ್ಟದ್ದು ಬೇಡ ಒಳ್ಳೆಯದು ಬೇಕು ಎನ್ನುವಷ್ಟು ಬಲ್ಲವನಾಗುವುದರೊಳಗೆ ನೀನು ಯಾವ ಇಬ್ಬರು ಅರಸರುಗಳಿಗೆ ಹೆದರಿ ನಡುಗುತ್ತಿರುವೆಯೋ ಆ ಅರಸರುಗಳ ದೇಶ ನಿರ್ಜನವಾಗುವುದು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈಗ ಈ ವಾಚನದ ಅರ್ಥವನ್ನು ತಿಳಿದುಕೊಳ್ಳೋಣ. ಪ್ರವಾದಿ ಏಷಾಯನು ಕ್ರಿಸ್ತನು ಹುಟ್ಟಿ ಬರುವ ಸುಮಾರು 650 ವರ್ಷಗಳ ಮೊದಲೇ ಕ್ರಿಸ್ತನ ಜನನದ ಬಗ್ಗೆ ಪ್ರವಾದಿಸಿದ್ದಾನೆ. ಈತನನ್ನು ಕ್ರಿಸ್ಮಸ್ ಪ್ರವಾದಿ ಎಂದೇ ಕರೆಯಲಾಗಿದೆ. ಸರ್ವೇಶ್ವರ ಸ್ವಾಮಿ ಇಸ್ರಾಯೇಲರ ರಕ್ಷಣೆ ಸಮೀಪಿಸಿದೆ ಎಂದು ಸೂಚಿಸುವುದರ ಪ್ರತೀಕವಾಗಿ ಗುರುತೊಂದನ್ನು ಆಹಾಜನಿಗೆ ನೀಡುವ ಸನ್ನಿವೇಶವನ್ನು ಈ ವಾಚನದಲ್ಲಿ ಈಗ ತಾನೇ ಆಲಿಸಿದೆವು. ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು. ಆತನನ್ನು ಇಮ್ಯಾನ್ವೆಲ್ ಎಂದು ಹೆಸರಿಡುವಳು. ಇಮ್ಯಾನ್ವೆಲ್ ಎಂದರೆ ದೇವರು ನಮ್ಮೊಂದಿಗೆ ಎಂದು ಅರ್ಥ. ದೇವರು ನಮ್ಮೊಂದಿಗೆ ಇರುವುದು ಇದೆಂಥ ಭಾಗ್ಯ! ದೇವರು ನಮ್ಮನ್ನು ಪವಿತ್ರೀಕರಿಸಿದ್ದಾರೆ. ಮಾತ್ರವಲ್ಲ, ನಮ್ಮನ್ನು ಅವರತ್ತ ಕರೆಯಿಸಿಕೊಂಡಿದ್ದಾರೆ. ಕುರಾನ್ ಸಂದೇಶವೇ ಕೊನೆಗೆ ಬಂದಿರುವ ದಿವ್ಯವಾಣಿ. ಆಕಾಶದ ಮೇಲಿರುವ ದೇವನು ಮನುಷ್ಯನಿಗೆ ದಾರಿ ತೋರಿಸುವುದಕ್ಕೋಸ್ಕರ ಕಳುಹಿಸಿಕೊಟ್ಟ ಕೊನೆಯ ಗ್ರಂಥವಾಗಿದೆ. ಈಗ ಕುರಾನಿನ ಬಗ್ಗೆ ಕೆಲವು ವಾಕ್ಯಗಳನ್ನು ಆಲಿಸೋಣ. أعوذ بالله من الشيطان الرجيم بسم الله الرحمن الرحيم يا أيها الناس إنا خلقناكم من ذكر وأنثى وجعلناكم من شوء وقائل لتعارف. ಪವಿತ್ರವಾದಂತಹ ಕುರ್ಆನ್ ಜಗತ್ತಿನಲ್ಲಿರುವ ಜನರೊಂದಿಗೆ ಸಂಬೋಧನೆ ಮಾಡುತ್ತಾ ಹೇಳುತ್ತಾ ಇದೆ, ನಿಮ್ಮನ್ನೆಲ್ಲರನ್ನು ನಾನು ಸೃಷ್ಟಿಸಿದ್ದು ಒಂದು ಹೆಣ್ಣು ಮತ್ತು ಗಂಡಿನಿಂದಾಗಿದೆ. ಒಂದು ಹೆಣ್ಣಿನಿಂದ ಒಂದು ಗಂಡಿನಿಂದ ನಿಮ್ಮನ್ನು ಹುಟ್ಟಿಸಿದ ಅಲ್ಲಾಹನು ನಿಮ್ಮನ್ನು ವಿವಿಧ ಗೋತ್ರಗಳನ್ನಾಗಿ, ಬಂಧಗಳನ್ನಾಗಿ, ಜಾತಿಗಳನ್ನಾಗಿ, ವರ್ಣಗಳನ್ನಾಗಿ ವೈವಿಧ್ಯವಾಗಿ ನಿಮ್ಮನ್ನು ಇಲ್ಲಿ ತಯಾರಿಸಿದ್ದು, ನಿಮ್ಮನ್ನು ಇಲ್ಲಿ ರೂಪಗರಿಸಿದ್ದು. ಪರಸ್ಪರ ಮರದಟ್ಟು ಮೊದಲು ನೀವು ಪರಸ್ಪರ ಅರಿತುಕೊಳ್ಳಲಾಗಿದೆ. ನಿಮ್ಮಲ್ಲಿ ಕರಿಯ ಬಿಳಿಯ ಸ್ಥಾನಮಾನಗಳಲ್ಲಿ, ನಿಮ್ಮಲ್ಲಿ ಶ್ರೀಮಂತ ಬಡವ ಅಂತ ಎಂಬ ವ್ಯತ್ಯಾಸಗಳಲ್ಲಿ, ಆತ ದೊಡ್ಡವ ಈತ ಏನೂ ಇಲ್ಲದವ ಎಂಬಂತಹ ಭಾವನೆಗಳಿಗೆ ಈ ಧರ್ಮದಲ್ಲಿ ಬೆಲೆ ಇಲ್ಲ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಮನ್ ಕತಲ ನಫ್ಸನ್ ಬಿಗೈರಿ ನಫ್ಸ್ أو فساد في الأرض فكأنما قتل الناس جميعا ومن أحيا الناس جميعا ولقد كرمنا بني آدم. ಒಬ್ಬ ಮನುಷ್ಯ ಒಬ್ಬನನ್ನು ಕೊಂದ ಮೇಲೆ ಕೊಂದದ್ದು ಅಲ್ಲ. ಈ ಜಗತ್ತಿನಲ್ಲಿ ಕೆಟ್ಟದ್ದನ್ನು ಮಾಡಿದವ ಈ ಜಗತ್ತಿನಲ್ಲಿರುವ ಮನುಷ್ಯನನ್ನು ಕೊಂದ ಹಾಗೆ. ಒಬ್ಬ ಮನುಷ್ಯನಿಗೆ ಜೀವವನ್ನು ಕೊಟ್ಟರೆ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರಿಗೆ ಜೀವ ಕೊಟ್ಟಂತೆ. ಈ ಭೂಮಿಯಲ್ಲಿರುವ ಎಲ್ಲ ಮನುಷ್ಯರನ್ನು ಅಲ್ಲಾಹನು ಬಹುಮಾನಿಸಿದ್ದಾನೆ. ಸದಕಲ್ಲಾಹುಲ್ ಅಲೀಯುಲ್ ಅಲೀಮ್. ಬೆಳಕು ದೇವರ ಸಂಕೇತವಾಗಿದೆ, ಏಕೆಂದರೆ ಬೆಳಕು ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿಯನ್ನು ಹೊಂದಿದೆ. ಉಪನಿಷತ್ತಿನಲ್ಲಿರುವ ಪ್ರಾರ್ಥನೆಯಂತೆ ತಮಸೋಮ ಜ್ಯೋತಿರ್ಗಮಯ, ದೇವರೇ ಕತ್ತಲೆಯಿಂದ ನನ್ನನ್ನು ಬೆಳಕಿನಡೆಗೆ ಕೊಂಡೊಯ್ಯುವವ. ಇಂತಹ ಶಕ್ತಿಯನ್ನು ಒಂದು ದೀಪವು ಪಡೆಯುವುದಾದರೂ ಹೇಗೆ? ದೀಪವೊಂದು ಉರಿಯಲು ಅಗತ್ಯವಾದ 2 ಅಂಶಗಳೆಂದರೆ ಬತ್ತಿ ಮತ್ತು ಎಣ್ಣೆ. ದೀಪದ ಉರಿಯುವ ಜ್ವಾಲೆಯು ಪ್ರತಿಯೊಂದು ವ್ಯಕ್ತಿಯನ್ನು ಪ್ರತಿನಿಧಿಸಿದರೆ, ದೀಪದ ಎಣ್ಣೆಯು ಪ್ರೀತಿ, ಸಾಮರಸ್ಯ, ಭಾವೈಕ್ಯತೆ, ಕ್ಷಮೆ,
ಸಾಂತ್ವನದ ಸಂಕೇತವಾಗಿದೆ. ಒಬ್ಬ ವ್ಯಕ್ತಿಯು ತನ್ನಲ್ಲಿರುವ ಈ ಮೇಲಿರುವ ಗುಣಗಳಿಂದ ನಿಸ್ವಾರ್ಥವಾಗಿ ಉರಿದು ತನ್ನ ಒಳ್ಳೆಯತನವೆಂಬ ಬೆಳಕನ್ನು ಚೆಲ್ಲುತ್ತಾ ತನ್ನ ಸುತ್ತಮುತ್ತಲಿರುವ ತಿಮಿರವನ್ನು ಹೊಡೆದೂಡಿಸುವ ಶಕ್ತಿಯನ್ನು ಹೊಂದಿದ್ದಾನೆ. ಈ ಸಂಭ್ರಮದಲ್ಲಿ ದೀಪದ ಪ್ರಜ್ವಲನೆ ಮಾಡುವಾಗ ದೇವರು ನಮ್ಮೆಲ್ಲರನ್ನು ಪ್ರೀತಿಯ, ಸಾಮರಸ್ಯದ, ಭಾವೈಕ್ಯತೆಯ ಜ್ವಾಲೆಗಳನ್ನಾಗಿ ಮಾಡಲಿ. ಹಿಂದೂ, ಕ್ರೈಸ್ತ, ಮುಸ್ಲಿಂ ಎಂಬ ಜಾತಿ, ಮತ, ಪಂಥಗಳನ್ನು ಮೀರಿ ನಮ್ಮ ಸುತ್ತಮುತ್ತ ಬೆಳಕನ್ನು ಚೆಲ್ಲುವ ಮಾನವರಾಗಿ ಒಂದು ಸುಂದರ ಸಮಾಜವನ್ನು ನಿರ್ಮಾಣ ಮಾಡುವ ವಿಶ್ವ ಮಾನವರಾಗಲು ಕೃಪೆಯನ್ನು ನೀಡಲೆಂದು ಈ ದೀಪವನ್ನು ಎಲ್ಲ ಗಣ್ಯರೊಳಗೂಡಿ ಬೆಳಗಿಸೋಣ. ನಮ್ಮ ಇನ್ನೊಬ್ಬ ಅತಿಥಿ ಪ್ರೇಷಿತರ ರಾಣಿ ಸಂಸ್ಥೆಯ ಸುಪೀರಿಯರ್ ಭಗಿನಿ ಮಾರ್ಲೆಟ್ ಈಗ ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮ ತುಂಬು ಹೃದಯದ ಸ್ವಾಗತ. ಈಗ ನಮ್ಮ ನಿರ್ದೇಶಕಿ ಭಗಿನಿ ಜಾಯಲ್ ಲಸ್ರಾದೋರವರು ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ ಹಾಗೂ ಶುಭ ಮುಂಜಾನೆಯ ಶುಭ ನಮನಗಳು. ಎಲ್ಲರೂ ಜೋರಾಗಿ ಕೈ ಚಪ್ಪಾಳೆ ತಟ್ಟಿ ಮಕ್ಕಳು. ನಮ್ಮ ಧರ್ಮಜ್ಯೋತಿ ಸಮಾಜ ಸೇವಾ ಸಂಸ್ಥೆಯು ಕಳೆದ 40 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿದೆ. ಅದೆಲ್ಲ ನಿಮಗೆ ತಿಳಿದ ವಿಷಯ. ಈ ನಮ್ಮ ಧರ್ಮಜ್ಯೋತಿ ಸ್ಪಾನ್ಸರ್ಶಿಪ್ ಕಾರ್ಯಕ್ರಮದಲ್ಲಿ ಸುಮಾರು 4 ರಿಂದ 5 ಸಾವಿರ ಮಕ್ಕಳು ಈವರೆಗೆ ವಿದ್ಯಾಭ್ಯಾಸ ಪಡೆದು ಸಹಾಯ ಹಸ್ತವನ್ನು ಪಡೆದು ಅವರ ಜೀವನವನ್ನು ಸುಂದರವಾಗಿ ರೂಪಿಸಿದ್ದಾರೆ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ನಮ್ಮ ಸಂಸ್ಥೆಯು ಸಮುದಾಯಗಳ ಚಟುವಟಿಕೆಯೊಂದಿಗೆ ವಿಶೇಷವಾಗಿ ಮಕ್ಕಳ ಮತ್ತು ಮಹಿಳೆಯರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಾ ಇದೆ. ಇಂದಿನ ವಿಶೇಷ ಕ್ರಿಸ್ಮಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಲು ಇಚ್ಛಿಸುತ್ತೇನೆ. ಸುಸ್ವಾಗತ ಎಂಬ 4 ಅಕ್ಷರಗಳು ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಅತಿ ಅಮೂಲ್ಯವಾದ ಶಬ್ದಗಳು. ನಮ್ಮ ಪ್ರೀತಿಯ ಭಗಿನಿ ಜೂಲಿಯೆಟ್ ಲೋಬೋ ರವರು ಇಂದು ಅಧ್ಯಕ್ಷ ಸ್ಥಾನದಲ್ಲಿ ಕಂಗೊಳಿಸುತ್ತಾ ಇದ್ದಾರೆ. ನಗುವ ಮೊಗದಲ್ಲಿ ಕಾಣದಷ್ಟು ಕನಸಿದೆ. ಕನಸು ಕಾಣುವ ಹಾದಿಯಲ್ಲಿ ಕಂಡರಿಯದ ಛಲವಿದೆ. ಛಲವಿರುವ ಜೀವದಲ್ಲಿ ಗುರಿ ಮುಟ್ಟುವ ಬಲವಿದೆ ಎಂಬಂತೆ ತಮ್ಮ ಹೃದಯದಲ್ಲಿ ದೇವರ ಪ್ರೀತಿಯನ್ನು ಅನುಭವಿಸುತ್ತಾ ಸದಾ ಹಸನ್ಮುಖಿಯಾಗಿ ಇರುವ ಸಿಸ್ಟರ್ ಅವರೇ, ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ಹಾಗೂ ವಿಶ್ವಾಸಕ್ಕೆ ನಾವು ಚಿರಋಣಿಗಳಾಗಿದ್ದೇವೆ. ಒಳ್ಳೆಯ ಗುಣ ಮನಸ್ಸಿನ ಆಸ್ತಿ, ಒಳ್ಳೆಯ ಪ್ರೀತಿ ಹೃದಯದ ಆಸ್ತಿ, ಒಳ್ಳೆಯ ಸಂಬಂಧ ಜೀವನದ ಆಸ್ತಿ ಎಂಬಂತೆ ಅವರ ನಡೆ ನುಡಿಗಳಲ್ಲಿ ಎಲ್ಲರ ಮನವನ್ನು ಗೆದ್ದಿದ್ದಾರೆ. ತಮಗೆ ಇಲ್ಲಿ ನೆರೆದ ಸರ್ವರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಮತಿ ಪ್ರೆಸಿಲ್ಲಾರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ನಮ್ಮ ಮಧ್ಯೆ ಇದ್ದಾರೆ ಸ್ವಾಮಿ ಪೀಟರ್ ಗೊನ್ಸಾಲ್ವಿಸ್ ರವರು. ನಮ್ಮ ಪಕ್ಕದ ಸಂತ ಲಾರೆನ್ಸ್ ಚರ್ಚ್ ಬಾಂದೆಲ್ ಇಲ್ಲಿಯ ಸಹಾಯಕ ಗುರುಗಳಾಗಿ ಸೇವೆ ನೀಡುತ್ತಿದ್ದಾರೆ ಹಾಗೂ ಅಲ್ಲಿಯ ಸಂತ ಲಾರೆನ್ಸ್ ಶಾಲೆಯ ಪ್ರಾಂಶುಪಾಲರಾಗಿ ಅನೇಕ ಬಡ ಮಕ್ಕಳ ಧಾರ್ಮಿಕ ಜೀವನದಲ್ಲಿ ಆಶಾಕಿರಣವಾಗಿದ್ದಾರೆ. ಯಾವನ ಹೃದಯದಲ್ಲಿ ಮಾನವೀಯತೆ ಪ್ರೀತಿ ತುಂಬಿರುತ್ತದೆಯೋ ಅವನೇ ನಿಜವಾದ ಶ್ರೀಮಂತ. ವಂದನೀಯ ಫಾದರ್ ಅವರು ಇಂದು ನಮ್ಮೆಲ್ಲರಿಗೆ ಪವಿತ್ರ ಬೈಬಲ್ ಹಾಗೂ ಕ್ರೈಸ್ತ ಧರ್ಮದ ಬಗ್ಗೆ ಮಾತನಾಡಿ
ಕ್ರಿಸ್ಮಸ್ ಸಂದೇಶವನ್ನು ನೀಡಲು ಆಗಮಿಸಿದ್ದಾರೆ. ಫಾದರ್ ಅವರೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ನಮಗೆ ಅತೀವ ಸಂತೋಷವನ್ನು ಉಂಟು ಮಾಡಿದೆ. ತಮಗಿದು ಇಲ್ಲಿ ನೆರೆದ ಸಮಸ್ತ ಜನಸ್ತೋಮದ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀ ಟಿ ನಾಗೇಂದ್ರ ರಾವ್ ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಶ್ರೀಮತಿ ಹೇಮಲತಾ ರಘು ಸಾಲಿಯನ್ ರವರು ನಮಗೆಲ್ಲರಿಗೂ ಚಿರಪರಿಚಿತರು. ಮನಸ್ಸೇ ಮಾನವನ ಬಯಕೆಗಳ ಜನ್ಮಭೂಮಿ. ಬಯಕೆಗಳನ್ನು ಅರಿಯದ ಹೊರತು ಮುಕ್ತಿ ಸಿಗದು. ಪರಿಶುದ್ಧವಾದ ಮನಸ್ಸೇ ಯಶಸ್ಸಿನ ಸಾಧನೆ. ಈ ಮಾತುಗಳು ಇವರ ಜೀವನದಲ್ಲಿ ನಿಜವಾಗಿದೆ. ಶ್ರೀಮತಿ ಹೇಮಲತಾ ರಘು ಸಾಲಿಯಾನ್ ರವರು ತಿರುವೈಲ್ವಾಡಿನ ನಮ್ಮ ನೆಚ್ಚಿನ ಕಾರ್ಪೊರೇಟರ್ ಆಗಿ ಸೇವೆ ನೀಡುತ್ತಿದ್ದಾರೆ. ತಮ್ಮ ಪ್ರತಿಯೊಂದು ಕೆಲಸದಲ್ಲಿಯೂ ಸಹಕಾರವನ್ನು ನೀಡುತ್ತಾ ಬಂದಿರುವುದು ನಮಗೆ ಖುಷಿಯನ್ನುಂಟು ಮಾಡಿದೆ. ಆ ನಿಮ್ಮ ಸೇವೆಯ ಭಾವನೆ ಸದಾ ನಮ್ಮೊಂದಿಗಿರಲಿ ಎಂದು ಹಾರೈಸುತ್ತಾ ತಮಗೂ ಸರ್ವರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಆಶಾರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಮಧ್ಯೆ ಇದ್ದಾರೆ ಜುಮ್ಮಾ ಮಸ್ಜಿದ್ ವಾಮಂಜೂರಿನ ಮೊಹಮ್ಮದ್ ಫಾಯಿಜ್ ಫಾಳಿಲಿ ಕೂಳೂರು, ಗೌರವಾನ್ವಿತ ಖತೀಬರು. ದೇವರನ್ನು ನಂಬಿ ಏನೂ ಪಡೆದುಕೊಳ್ಳದೇ ಇರಬಹುದು, ಆದರೆ ದೇವರನ್ನು ನಂಬಿ ಯಾರೂ ಏನನ್ನೂ ಕಳೆದುಕೊಂಡಿಲ್ಲ ಎಂಬ ಮಾತು ಇವರ ಜೀವನದಲ್ಲಿ ನಿಜವಾಗಿದೆ. ಇವರು ಇಂದು ಪವಿತ್ರ ಕುರಾನ್ ಬಗ್ಗೆ ಕೆಲವು ಮಾತುಗಳನ್ನಾಡಲಿರುವರು. ಪೂಜ್ಯ ಗುರುಗಳೇ, ಇಲ್ಲಿ ನೆರೆದ ಎಲ್ಲರ ವತಿಯಿಂದ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ಶ್ರೀ ರಾನಿಶ್ ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ ಮಧ್ಯೆ ಇದ್ದಾರೆ ಬ್ರಹ್ಮಕುಮಾರಿಯರಾದ ಕುಮಾರಿ ಸ್ನೇಹರವರು. ನಾವು ಪರರಿಗೆ ಮಾಡುವ ಸೇವೆಯೇ ಈ ಭೂಲೋಕದಲ್ಲಿರುವ ಮನೆಗೆ ನಾವು ನೀಡುವ ಬಾಡಿಗೆ ಎನ್ನುವ ವಿಲ್ಫ್ರೆಡ್ ಗ್ರೆನ್ಫೆಲ್ ರವರ ಮಾತಿನಂತೆ ತಮ್ಮ ನಡೆ ನುಡಿಗಳಲ್ಲಿ ಒಳ್ಳೆಯ ಸ್ನೇಹ ಸಂಬಂಧವನ್ನು ಇಟ್ಟುಕೊಂಡವರು ನಮ್ಮ ಕುಮಾರಿ ಸ್ನೇಹರವರು. ಇಂದು ಅವರು ಅವರ ಬಳಗದೊಂದಿಗೆ ಬಂದಿದ್ದಾರೆ. ಇಂದು ನಮಗೆ ಪವಿತ್ರ ಭಗವದ್ಗೀತೆಯ ಬಗ್ಗೆ ಕೆಲವು ಮಾತುಗಳನ್ನಾಡಲಿರುವರು. ಕುಮಾರಿಯವರೇ, ತಮ್ಮ ಇತರ ಕಾರ್ಯಕ್ರಮವನ್ನು ಬದಿಗೊತ್ತಿ ನಮ್ಮಲ್ಲಿಗೆ ಬಂದಿರುವುದು ನಮ್ಮ ಭಾಗ್ಯ. ಇಲ್ಲಿ ನೆರೆದ ಸರ್ವರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇವರನ್ನು ಸ್ವಾಗತಿಸಲಿರುವರು ಶ್ರೀಮತಿ ಉಷಾರವರು. ತಮ್ಮೆಲ್ಲರ ಕೈ ಚಪ್ಪಾಳೆಯೊಂದಿಗೆ ನಮ್ಮ ಮಧ್ಯದಲ್ಲಿದ್ದಾರೆ ನಮ್ಮವರೇ ಆದ ಭಗಿನಿ ಮರ್ಲೆಟ್ ರವರು, ಸ್ಥಳೀಯ ನಮ್ಮ SRA ಕಾನ್ವೆಂಟಿನ ಸುಪೀರಿಯರ್. ಬರೆದಿಟ್ಟಂತೆ ಜೀವನ ಮಾಡಲು ಯಾರಿಗೂ ಸಾಧ್ಯವಿಲ್ಲ, ಆದರೆ ಬರೆದಿಡುವಂತಹ ಜೀವನ ಮಾಡಲು ಎಲ್ಲರಿಗೂ ಸಾಧ್ಯ ಇದೆ. ನಿಮ್ಮ ಅವಿರತ ಶ್ರಮ ಹಾಗೂ ಪ್ರೀತಿಗೆ ನಾವು ಆಭಾರಿಯಾಗಿದ್ದೇವೆ. ಇವರು ನಮ್ಮ ಮಧ್ಯದಲ್ಲಿರುವುದು ನಮಗೆ ನೆಮ್ಮದಿ ಹಾಗೂ ತೃಪ್ತಿ ತಂದಿದೆ. ಸಿಸ್ಟರ್ ಅವರೇ, ನಿಮಗೆ ಇಲ್ಲಿ ನೆರೆದ ಸರ್ವರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಅವರನ್ನು ಹೂಗುಚ್ಛದೊಂದಿಗೆ ಸ್ವಾಗತಿಸಲಿರುವರು ಶ್ರೀಮತಿ ಮಾಲತಿಯವರು. ಚಪ್ಪಾಳೆ. ದಾನ ಧರ್ಮಕ್ಕೆ ಕಣ್ಣಿಲ್ಲ, ನ್ಯಾಯ ನೀತಿಗೆ ಸಾವಿಲ್ಲ. ಜೀವ ಚಿಕ್ಕದು, ಜೀವನ ದೊಡ್ಡದು. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ನಮ್ಮ ಸ್ಪಾನ್ಸರ್ ಮಕ್ಕಳೇ ಹಾಗೂ ಪೋಷಕರೇ, ಹಲವಾರು ಮಂದಿ ತುಂಬ ದೂರದಿಂದ ಆಗಮಿಸಿದ್ದೀರಾ. ಇಷ್ಟೊಂದು ಸಂಖ್ಯೆಯಲ್ಲಿ ಇಲ್ಲಿ ಸೇರಿರುವುದು ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಆದುದರಿಂದ ನಿಮಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರೂ ಚಪ್ಪಾಳೆ ತಟ್ಟುವುದು, ನಮ್ಮನ್ನೇ ನಾವು ಸ್ವಾಗತಿಸೋಣ. ಇಲ್ಲಿ ನೆರೆದ ಎಲ್ಲ ನಮ್ಮ ಸಂಸ್ಥೆಯ ಸಿಸ್ಟರ್ಸ್ರವರೇ, ನಾವಿಸಸ್ರವರೇ, ವೈಟ್ ಸ್ಟಾರ್ ಲೇ ಅಸೋಸಿಯೇಷನ್ ಸದಸ್ಯರೇ, ವಿದ್ಯಾಜ್ಯೋತಿ ಹಾಗೂ ಸೇಂಟ್ ಜೋಸೆಫ್ ಶಾಲೆಯ ಶಿಕ್ಷಕರೇ ಹಾಗೂ ಸಿಬ್ಬಂದಿಯವರೇ, ಧರ್ಮಜ್ಯೋತಿ ಸಿಬ್ಬಂದಿಯವರೇ, ಸ್ವಯಂ ಸೇವಕರೇ, ನಮ್ಮ ಎಲ್ಲ ಹಿತೈಷಿಗಳೇ ಹಾಗೂ ಅಭಿಮಾನಿಗಳೇ, ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕ್ರಿಸ್ಮಸ್ ಹಬ್ಬ ಬಂದಿದೆ, ಹರ್ಷ ಜಗಕ್ಕೆ ತಂದಿದೆ,
ಸುಗುಣ ಶಾಂತಿ ಬೀರಿದೆ. ಹ್ಯಾಪಿ ಕ್ರಿಸ್ಮಸ್ ಟು ಯು. ಹಾಡಿ, ಹ್ಯಾಪಿ ಕ್ರಿಸ್ಮಸ್ ಟು ಯು. ಮೇರಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್ ಟು ಯು. ಕ್ರಿಸ್ತ ಜನನದ ಅಂಗವಾಗಿ ಉದ್ಘಾಟನೆಯ ಮೂಲಕ ಪ್ರಸ್ತುತಪಡಿಸಲಿರುವವರು ವೇದಿಕೆಯಲ್ಲಿರುವ ನಮ್ಮ ಕಾರ್ಪೊರೇಟರ್ ಆಗಿರುವ ಶ್ರೀಮತಿ ಹೇಮಲತಾ ರಘು ಸಾಲ್ಯಾನ್ ರವರು. ಇವರು ಇತರ ಗಣ್ಯ ವ್ಯಕ್ತಿಗಳೊಗೂಡಿ ಉದ್ಘಾಟನೆಯ ಕಾರ್ಯವನ್ನು ನೆರವೇರಿಸಿಕೊಡಬೇಕೆಂದು ವಿನಂತಿಸುತ್ತೇನೆ. ಈಗ ಸ್ಥಳೀಯ SR ಕಾನ್ವೆಂಟಿನ ಭಗಿನಿಯರು ಕ್ರಿಸ್ತನ ಜನನದ ಹಾಡನ್ನು ಹಾಡುವರು. ಈಗ ಉದ್ಘಾಟಕರಾದ ಶ್ರೀಮತಿ ಹೇಮಲತಾ ರಘು ಸಾಲ್ಯಾನ್ ರವರು ಸಭೆಯನ್ನುದ್ದೇಶಿಸಿ 2 ಮಾತುಗಳನ್ನಾಡಬೇಕಾಗಿ ವಿನಂತಿ. ಎಲ್ಲ ನನ್ನ ಮುದ್ದು ಮಕ್ಕಳೇ ಹಾಗೂ ನಾಗರಿಕ ಬಂಧುಗಳೇ, ಎಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತಿನ ಈ ದಿನದಲ್ಲಿ ನನಗೆ ನಾನು ಪ್ರತಿ ವರ್ಷ ಕೂಡ ಕ್ರಿಸ್ಮಸ್ ಹಬ್ಬದ ಆಚರಣೆ ಸಂದರ್ಭದಲ್ಲಿ ನನ್ನನ್ನು ನಮ್ಮ ವಿದ್ಯಾಜ್ಯೋತಿ ಶಾಲೆ, ಧರ್ಮಜ್ಯೋತಿ ಶಾಲೆ ಹಾಗೂ ಸೈಂಟ್ ಜೋಸೆಫ್ ಎಲ್ಲ ಇಲ್ಲಿಯ
ಧಾರ್ಮಿಕ ಕೇಂದ್ರದಿಂದ ನನ್ನನ್ನು ಆಹ್ವಾನಿಸುತ್ತಿದ್ದಾರೆ. ಅದಕ್ಕೆ ನಾನು ನಿಮಗೆ ಯಾವಾಗಲೂ ನಾನು ಸದಾ ಋಣಿಯಾಗಿರ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ಹಾಗೂ ನಮ್ಮಿಂದ ಆಗುವಂತಹ ಏನೇ ಮೂಲಭೂತ ಸೌಕರ್ಯಗಳು ಹಾಗೂ ಎಂಥ ಇದ್ದರೂ ಕೂಡ ಅದನ್ನು ಯಾವಾಗಲೂ ನಿಮಗೆ ಮಾಡಿಕೊಡಲಿಕ್ಕೆ ನಾನು ಸದಾ ಸಿದ್ಧ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ತುಂಬ ಖುಷಿ ಪಡ್ತೇನೆ. ಹಾಗೂ ಇಂದಿನ ದಿವಸದಲ್ಲಿ ನಾವೆಲ್ಲ ಸೇರಿ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಅಂತೇಳಿ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ನಾವು ಭಾರತ ಮಾತೆಯ ಮಕ್ಕಳು ಅಂತ ಒಂದೇ ಭಾವನೆಯಲ್ಲಿ ನಮ್ಮ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವುದು ನೋಡಿದರೆ ತುಂಬ ಖುಷಿ ಆಗ್ತದೆ. ಹೀಗೇ ಮುಂದುವರಿತಾ ಹೋಗಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ 2022ನೇ ವರ್ಷದಲ್ಲಿ ಆದಂತಹ ಕಹಿ ಘಟನೆಗಳನ್ನೆಲ್ಲ ಮರೆತು ಸಿಹಿ ಘಟನೆಗಳನ್ನು ಮಾತ್ರ 2023ಕ್ಕೆ ತಗೊಂಡು ಹೋಗಿ ಇನ್ನು 2023ನೇ ಇಸವಿಯಲ್ಲಿ ಎಲ್ಲರಿಗೂ ಕೂಡ ಸಿಹಿಯಾದ ಉಜ್ವಲವಾದ ಭವಿಷ್ಯವು ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯವನ್ನು ಬ್ರಹ್ಮಕುಮಾರೀಸ್ ಎಂದು ಕರೆಯುತ್ತಾರೆ. ಈ ಸಂಸ್ಥೆಯು ಸಾಮಾಜಿಕ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸಂಸ್ಥೆಯಾಗಿದ್ದು ಇದರ ಮುಖ್ಯ ಕಚೇರಿ ರಾಜಸ್ಥಾನದ ಮೌಂಟ್ ಅಬು ಎಂಬಲ್ಲಿದೆ. ಈ ಸಂಸ್ಥೆಯು ಪ್ರಪಂಚದ ಸುಮಾರು 140 ದೇಶಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿದೆ ಹಾಗೂ ಎಲ್ಲ ಧರ್ಮದ ಜನರಿಗೆ ಮುಕ್ತವಾಗಿದೆ. ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆಯು ರಾಜಯೋಗ ಧ್ಯಾನವನ್ನು ಅಭ್ಯಾಸ ಮಾಡುವ ಮೂಲಕ ಮತ್ತು ಒಂದೇ ದೇವರ ಬಗ್ಗೆ ಬೋಧಿಸುವ ಮೂಲಕ ಸಮಾಜದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಸ್ಥಾಪಿಸಲು ಶ್ರಮಿಸುತ್ತಿದೆ. ಬ್ರಹ್ಮಕುಮಾರಿ ಸ್ನೇಹರವರು 2019ರಿಂದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸದಸ್ಯರಾಗಿದ್ದಾರೆ. ಅವರು ಕಂಪ್ಯೂಟರ್ ಅಪ್ಲಿಕೇಶನ್ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿದ್ದು ಪ್ರಸ್ತುತ ಮಂಗಳೂರಿನ ಉರ್ವ ಸ್ಟೋರ್ ಬ್ರಹ್ಮಕುಮಾರೀಸ್ ಕೇಂದ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಬ್ರಹ್ಮಕುಮಾರಿ ಸ್ನೇಹರವರೇ, ಈ ವೇದಿಕೆ ನಿಮಗಾಗಿ. ವೇದಿಕೆ ಮೇಲೆ ಉಪಸ್ಥಿತ ಇರುವಂತಹ ಎಲ್ಲ ಗಣ್ಯರಿಗೂ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಪರವಾಗಿ ನಾನು ಮೊಟ್ಟ ಮೊದಲಾಗಿ ಅಭಿನಂದನೆಗಳನ್ನು ಸೂಚಿಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಭಾಗಿ ಮಾಡಿದ್ದಕ್ಕಾಗಿ ನಾವು ಚಿರಋಣಿಯಾಗಿದ್ದೇವೆ. ಹಾಗೂ ಎಲ್ಲ ಧರ್ಮ ಮುಖಂಡರುಗಳಿಗೂ ಸಹ ನನ್ನ ಹೃತ್ಪೂರ್ವಕ ಪೂಜ್ಯ ಭಾವನೆಗಳನ್ನು ಸಲ್ಲಿಸ್ತೇನೆ. ಸ್ವೀಕರಿಸಬೇಕಾಗಿ ವಿನಂತಿಗಳು. ಇನ್ನು ಪುಟ್ಟ ಮಕ್ಕಳು ಹಾಗೂ ಮಂಗಳೂರಿನ ಎಲ್ಲ ಧರ್ಮದ ಎಲ್ಲ ಜನರು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ಈ ಕಾರ್ಯಕ್ರಮ ಮೊಟ್ಟ ಮೊದಲಾಗಿ ಬಹಳ ಸುಂದರವಾದ ಹೆಸರನ್ನು ಹೊಂದಿದೆ, ಸರ್ವಧರ್ಮ ಸಮ್ಮೇಳನ ಅಂತ. ನಾನಿಲ್ಲಿ ಕೂತಾಗ ವಿಚಾರ ಮಾಡ್ತಾ ಇದ್ದೆ, ಧರ್ಮ ಅಂತ ಯಾವುದಕ್ಕೆ ಹೇಳೋದು? ಇವತ್ತು ನಮ್ಮೆಲ್ಲರದ್ದು ಒಂದು ಧರ್ಮಗಳಿದೆ ಅಲ್ವಾ? ಯಾವ ಧರ್ಮ? ನಮ್ಮನ್ನು ನಾವು ಕೇಳ್ಕೊಳ್ಳೋಣ, ನನ್ನ ಧರ್ಮ ಯಾವುದು? ದಿನ ಬೆಳಗಾದರೆ ಧರ್ಮ ಅಂದರೆ ಏನು? ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಧರ್ಮ ಅಂದರೆ ಧಾರಣೆ. ನಾವು ಏನನ್ನು ಜೀವಿಸ್ತಾ ಇದ್ದೇವೆ, ಏನನ್ನು ಮಾಡ್ತಾ ಇದ್ದೇವೆ, ಅದೇ ನಮ್ಮ ಧರ್ಮ ಅಲ್ವಾ? ಕೆಲವರಿಗೆ ಸತ್ಯವೇ ಧರ್ಮ, ಕೆಲವರಿಗೆ ಅಸತ್ಯವೇ ಧರ್ಮ, ಕೆಲವರಿಗೆ ಟೆನ್ಷನ್ನೇ ಧರ್ಮ ಆಗಿದೆ ಇವತ್ತು, ಕೆಲವರಿಗೆ ಪ್ರಾಬ್ಲಮ್ಮೇ ಧರ್ಮ ಆಗಿದೆಯೋ ಇಲ್ವೋ? ಬೆಳಿಗ್ಗೆ ಎದ್ದರೆ ಟೆನ್ಷನ್, ರಾತ್ರಿ ಮಲಗುವಾಗ ಟೆನ್ಷನ್. ಒಂದು ಹಬ್ಬ ಮಾಡಬೇಕಾದ್ರೆ ಟೆನ್ಷನ್, ಹಬ್ಬ ಮುಗಿದ್ರೆ ಟೆನ್ಷನ್, ಜನರು ಬಂದರೆ ಟೆನ್ಷನ್, ಜನರು ಬರೆದಿದ್ರೆ ಟೆನ್ಷನ್. ಮತ್ತು ಯಾವ ಧರ್ಮದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ? ಇದು ನಮ್ಮ ಧರ್ಮ ಆಗಿಬಿಟ್ಟಿದೆ. ಅದಕ್ಕಾಗಿ ನಾವು ನಮ್ಮನ್ನು ಕೇಳ್ಕೋಬೇಕು, ನಮ್ಮ ನಿಜವಾದ ಧರ್ಮ ಯಾವುದು? ಈ ಧರ್ಮ ಗ್ರಂಥಗಳು ನಮಗೆ ಯಾವ ಧರ್ಮದ ಬಗ್ಗೆ ಹೇಳ್ತಾ ಇದ್ದಾವೆ? ಯಾವ ಧರ್ಮದಲ್ಲಿ ಹೇಳಿದ್ದಾರೆ ಟೆನ್ಷನ್ನೇ ನಿನ್ನ ಧರ್ಮ ಅಂತ ಹೇಳಿದಾರಾ? ಇಲ್ಲ ಅಲ್ವಾ? ಪ್ರತಿ ಧರ್ಮದಲ್ಲಿ ಹೇಳೋದು ಶಾಂತಿಯೇ ನಿನ್ನ ಧರ್ಮ ಅಲ್ವಾ? ಅದು ಹಿಂದೂ ಭಗವದ್ಗೀತೆ ಇರಲಿ, ಬೈಬಲ್ ಇರಲಿ, ಕುರಾನ್ ಇರಲಿ, ಪ್ರತಿಯೊಂದು ಧರ್ಮದಲ್ಲಿ ಧರ್ಮ ಸ್ಥಾಪಕರು, ಧರ್ಮಗುರುಗಳು ಏನನ್ನು ಬಯಸ್ತಾ ಇದ್ದಾರೆ? ಪ್ರತಿ ಮಾನವರಿಗೆ ನೆಮ್ಮದಿ, ಶಾಂತಿ, ಪ್ರೀತಿ ಸಿಕ್ಕಲಿ. ಆ ಧರ್ಮ ಮೂಡಬೇಕಾದ್ರೆ ನಮ್ಮಲ್ಲಿ ಒಂದು ಸತ್ಯ ಅರಿವಾಗಬೇಕು. ಆ ಸತ್ಯ ಅರಿವು ಏನಂದರೆ, ಈ ಶರೀರದಿಂದ ನಾವು ಏನೇನೆಲ್ಲ ಮಾಡ್ತಾ ಇದ್ದೇವೋ, ಈ ಶರೀರದಿಂದ ಮಾಡ್ತಾ ಇರುವುದು ಕೇವಲ ಶರೀರ ಅಲ್ಲ, ಶರೀರದ ಒಳಗಡೆ
ಒಂದು ನಿಜವಾದ ಚೈತನ್ಯವಾದಂತಹ ಒಂದು ಜ್ಯೋತಿ ಇದೆ. ಆ ಜ್ಯೋತಿಗೆ ನಾವು ಸೋಲ್ ಅನ್ಬೋದು, ಸ್ಪಿರಿಟ್ ಅನ್ಬೋದು, ರೂಹು ಅನ್ಬೋದು, ಆತ್ಮ ಅನ್ಬೋದು. ಅಂತಹ ಆತ್ಮ ಈ ಶರೀರದಲ್ಲಿ ಇರುವ ಕಾರಣ ಈ ಶರೀರದಿಂದ ಎಲ್ಲ ಕಾರ್ಯಗಳು ಮಾಡ್ತಾ ಇದ್ದೇನೆ ನಾನು. ಅಂದರೆ ಒಂದು ಲೈಟ್ ಲಿವಿಂಗ್ ಎನರ್ಜಿ ನಾವೆಲ್ಲರೂ ಆಗಿದ್ದೇವೆ ಅಂತ ನಾವು ಫಸ್ಟ್ ತಿಳ್ಕೊಳ್ಬೇಕು. ಯಾರಾದರೂ ಶರೀರ ಬಿಟ್ಟಾಗ, ಮೃತ್ಯು ಆದಾಗ ನಾವೇನಂತೇವೆ? ಶರೀರ ಇಲ್ಲೇ ಇದೆ, ಆದರೂ ಅವ್ರಿಗೇನಂತೇವೆ? ಹೀ ಲೆಫ್ಟ್ ಫಾರ್ ಹೆವನ್ಲಿ ಅಬೋರ್ಡ್. ಅವರಿನ್ನೂ ಇಲ್ಲ ಅಲ್ವಾ? ಯಾರಿಲ್ಲ? ಯಾರಿದ್ದಾರೆ ಎದುರಿಗೆ? ಬಾಡಿ ಇದೆ, ಆದರೆ ಒಳಗಿನ ಜೀವ ಇಲ್ಲ. ಆ ಜೀವ, ಆ ಎನರ್ಜಿ, ಆ ರೂಹ್, ಆ ಸ್ಪಿರಿಟ್, ಆ ಆತ್ಮ ಈಗ ನಮ್ಮ ಒಳಗಡೆ, ನಾವು ಒಳಗಡೆ ಇದ್ದೇವೆ. ಈ ಆತ್ಮದ ಧರ್ಮವೇ ನನ್ನ ಧರ್ಮ ಆದಾಗ ಜೀವನದಲ್ಲಿ ಶಾಂತಿ ಇರ್ತದೆ. ಹಾಗಾದರೆ ಈ ಆತ್ಮನ ಧರ್ಮ ಯಾವುದು ಅಂತ ಕೇಳಿದರೆ ಏನು ಬೇಕು ಎಲ್ಲರಿಗೂ? ಏನು ಬೇಕು? ನಮಗೆಲ್ಲ ಏನು ಬೇಕು? ಶಾಂತಿ ಬೇಕಾ ಬೇಡವಾ? ಯಾಕೆ ಎಲ್ಲರಿಗೂ ಶಾಂತಿಯೇ ಬೇಕು? ತುಂಬ ಸಮಸ್ಯೆ ಆದಾಗ ಹೇಳ್ತಾರೆ, ನನಗೆ ಸ್ವಲ್ಪ ಶಾಂತಿ ಕೊಡ್ತೀಯಾ, ನನಗೆ ಈಗ ನಾನು ಮಾಡ್ತೇನೆ ಎಲ್ಲ. ಅಂದರೆ ಪ್ರತಿ ಆತ್ಮನ ಧರ್ಮ, ಆ ಒಳಗಿರುವಂತಹ ಪ್ರಾಣದ ಧರ್ಮ, ಸತ್ಯ ಧರ್ಮ ಶಾಂತಿ ಆಗಿದೆ. ಆ ಶಾಂತಿಯನ್ನು ನಾವು ಪಡಿಬೇಕಾದ್ರೆ ನಾವು ತಿಳ್ಕೋಬೇಕು, ನಾವು ಈ ಶರೀರದ ಒಳಗಿರುವಂತಹ ಒಂದು ಚೇತನ ಶಕ್ತಿ. ಚೇತನ ಅಂದರೆ ಲಿವಿಂಗ್ ಎನರ್ಜಿ. ನಾನಿಲ್ಲಿ ಮಾತಾಡ್ತಾ ಇದ್ದೇನೆ, ನೀವು ಕೇಳ್ತಾ ಇದ್ದೀರಿ. ಯಾರು ಮಾತಾಡ್ತಾ ಇದ್ದಾರೆ? ಯಾರು ಕೇಳ್ತಾ ಇದ್ದಾರೆ? ಶರೀರ ಮಾತಾಡ್ತಾ ಇದೆಯಾ? ಒಳಗಿನ ಆತ್ಮ ಮಾತಾಡ್ತಾ ಇದೆಯಾ? ಆತ್ಮನಾದ ನಾನು ಶರೀರದ ಮುಖಾಂತರ, ಆತ್ಮನಾದ ನಿಮ್ಮೊಂದಿಗೆ ಕಿವಿಗಳ ಮುಖಾಂತರ ನೀವು ಕೇಳ್ತಾ ಇದ್ದೀರಿ. ಈ ಆತ್ಮನ ನಿಜ ಧರ್ಮ ಯಾವುದು? ಈ ಆತ್ಮನ ನಿಜ ಧರ್ಮ ಶಾಂತಿಯಾಗಿದೆ. ನಾವೆಲ್ಲ ಅದಕ್ಕೆ ನಾವು ಮೊದಲಿಗೆ ಹೇಳಿದ್ವಿ ಓಂ ಶಾಂತಿ. ಅಂದರೆ ನಾವೆಲ್ಲ ಶಾಂತ ಸ್ವರೂಪ ಆತ್ಮರುಗಳಾಗಿದ್ದೇವೆ. ಎರಡನೆಯ ವಿಷಯ ನಾವು ತಿಳ್ಕೋಬೇಕು, ಈ ಶಾಂತಿ ಆತ್ಮನಿಗೆ ಸಿಕ್ಕೋದು ಎಲ್ಲಿಂದ? ಎಲ್ಲಿಂದ ಸಿಕ್ಕೋದು? ನಾವು ದೇವಸ್ಥಾನಗಳಿಗೆ, ಚರ್ಚ್ಗಳಿಗೆ, ಮಂದಿರಗಳಿಗೆ, ಮಸೀದಿಗಳಿಗೆ ಯಾಕೆ ಹೋಗ್ತೇವೆ? ಅಲ್ಲಿ ಇನ್ನೊಬ್ಬರಿದ್ದಾರೆ, ಯಾರು ನಮಗೆ ಶಾಂತಿಯನ್ನು ಕೊಡುವವರಿದ್ದಾರೆ. ಅವರಿಗೆ ನಾವು ಹೇಳ್ತೇವೆ ಭಗವಂತ, ಈಶ್ವರ, ಅಲ್ಲಾಹ್, ಗಾಡ್, ಜೆಹೋವಾ ಅಂತೆಲ್ಲ ಕರೆಯುವಂತಹ ಪರಮ ಆತ್ಮನಾದಂತಹ ಭಗವಂತ ಒಬ್ಬರೇ ಇದ್ದಾರೆ. ಅನೇಕ ಧರ್ಮಗಳ ಶರೀರದಲ್ಲಿ ಜನ್ಮ ಪಡೆದ ಮೇಲೆ ನಾವು ಗೊತ್ತಾಗುತ್ತೆ ನಾವು ಹಿಂದೂನಾ, ಮುಸ್ಲಿಮಾ, ಕ್ರಿಶ್ಚನ ಅಂತ. ನಮಗೇನು ಗೊತ್ತಿರುತ್ತದ್ರ ಮೊದಲು ಅಲ್ವಾ? ಆದರೆ ಶರೀರಕ್ಕೂ ಬರುವ ಮೊದಲು ನಾವು ಆತ್ಮ ಜ್ಯೋತಿಗಳು, ಆ ಪರಮಾತ್ಮನ ಮಕ್ಕಳು, ಪಾಯಿಂಟ್ ಆಫ್ ಲೈಟ್ ರೂಪದಲ್ಲಿ. ಅದಕ್ಕೆ ಪರಮಾತ್ಮನ ಹೆಸರಲ್ಲಿ ನಾವು ಇವತ್ತು ಜ್ಯೋತಿ ಬೆಳಗ್ತೇವೆ, ಕ್ಯಾಂಡಲ್ ಹಚ್ತೇವೆ, ದೀಪವನ್ನು ಬೆಳಗ್ತೇವೆ. ಬೆಳಗದಿದ್ದರೂ ನಾವೇನಂತ ತಿಳಿತೇವೆ? ಅಲ್ಲಾಹ್ ಏಕ್ ನೂರ್ ಹೇ. ನೂರಂದ್ರೆ ಏನು? ನೂರಂದ್ರೂ ಬೆಳಕೆ. ಹಾಗಾದರೆ ಪ್ರತಿ ಧರ್ಮದಲ್ಲಿ ಭಗವಂತನ ಬಗ್ಗೆ ಹೇಳಿರೋದು ಒಂದೇ ಸಂದೇಶ. ಭಗವದ್ಗೀತೆಯಲ್ಲಿ ಹೇಳಲಾಗಿದೆ, ಜ್ಯೋತಿಷಾಮ ಪಿತಜ್ಯೋತಿ ತಮಸಃ ಪರಮುಚ್ಯತೆ. ಜ್ಯೋತಿಗಳ ಸರ್ವಶ್ರೇಷ್ಠ ಜ್ಯೋತಿಯಾದ ಪರಮಾತ್ಮ ಜ್ಯೋತಿ ಕೂಡ ಏನಾಗಿದ್ದಾರೆ? ಜ್ಯೋತಿ ಸ್ವರೂಪದಲ್ಲೇ ಇದ್ದಾರೆ. ಆತ್ಮ ಹೇಗೆ? ಯಾವ ಜ್ಯೋತಿ? ನಾವು ಈ ಸ್ಥೂಲ ಬೆಳಕಿನ ಬಗ್ಗೆ ಮಾತಾಡ್ತಾ ಇಲ್ಲ. ನಾವು ಹೇಳ್ತಾ ಇರುವಂತಹದ್ದು ಜೀವ ಇರುವಂತಹ ಒಳಗಿನ ಲೈಟ್ ಏನು ಆತ್ಮ ಇದೆಯೋ ಇದೇ ಥರ ಇರುವಂತಹ ಇನ್ನೊಂದು ಜೀವ ಇರುವಂತಹ ಪರ್ಸ್ನಾಲಿಟಿ ಇರುವಂತಹ ಭಗವಂತ ಜ್ಯೋತಿ ಸ್ವರೂಪವಾಗಿದ್ದಾರೆ. ಪಾಯಿಂಟ್ ಆಫ್ ಲೈಟ್ ಆಗಿದ್ದಾರೆ. ಅವರು ಸೋರ್ಸ್ ಆಫ್ ಲೈಟ್ ಆಗಿದ್ದಾರೆ. ಸರ್ವಾತ್ಮರುಗಳ ತಂದೆ ತಾಯಿಯಾಗಿದ್ದಾರೆ. ಅದಕ್ಕೆ ನಾವು ಅವರಿಗೆ ಹೇಳ್ತೇವೆ ಗಾಡ್ ಫಾದರ್, ಹೆವನ್ಲಿ ಗಾಡ್ ಫಾದರ್ ಅಂತ ಹೇಳ್ಬೋದು ನಾವು. ನಾವು ತ್ವಮೇವ ಮಾತಶ್ಚ ಪಿತಾ ತ್ವಮೇವ ಅನ್ಬೋದು. ಅಂದರೆ ಪರಮ ಜ್ಯೋತಿಯಾದ ಪರಮ ಆತ್ಮನಾದಂತಹ ಸರ್ವಶಕ್ತನಾದಂತಹ ಆ ಈಶ್ವರ, ಗಾಡ್, ಜೆಹೋವಾ ಅವರ ಮಕ್ಕಳು ಈ ಆತ್ಮ ಆಗಿದೆ. ಅವರೆಷ್ಟು ಜನ ಇದ್ದಾರೆ? ಒಬ್ಬರೇ ಇದ್ದಾರೆ. ಎಲ್ಲಿ ಒಬ್ಬ ತಂದೆಯ ಮಕ್ಕಳು ನಾವೆಲ್ಲ ಅಂದಮೇಲೆ ಅಲ್ಲಿ ಯಾವ ಬೇರೆ ಧರ್ಮ ನಮಗಿರ್ಲಿಕ್ಕೆ ಸಾಧ್ಯ? ಆ ಪರಮ ಜ್ಯೋತಿ ಪರಮಾತ್ಮ ಬೆಳಕಿನ ರೂಪದಲ್ಲಿ, ಆತ್ಮ ರೂಪದಲ್ಲಿದ್ದಾರೆ. ಆದರೆ ನಾವೆಲ್ಲ ಅವರ ಮಕ್ಕಳಾಗಿದ್ದೇವೆ. ನಾವು ಜನನ ಮರಣ ಚಕ್ರದಲ್ಲಿ ಬರ್ತೇವೆ. ಆ ಪರಮ ಜ್ಯೋತಿ ಪರಮಾತ್ಮ ಜನನ ಮರಣ ಚಕ್ರದಲ್ಲಿ ಬರೋದಿಲ್ಲ. ಅದಕ್ಕೆ ಪರಮಾತ್ಮನಿಗೆ ನಾವು ಹೇಳ್ತೇವೆ ಲಿಬರೇಟರ್, ಗೈಡ್, ಮುಕ್ತಿದಾತ. ನಮ್ಮನ್ನು ಈ ಜನನ ಮರಣ ಚಕ್ರದಿಂದ ಬಿಡುಗಡೆ ಮಾಡುವವರು ಪರಮಪಿತ ಪರಮಾತ್ಮ ಆಗಿದ್ದಾರೆ. ಇಷ್ಟು ಹೇಳ್ತಾ ಎಲ್ಲ ಧರ್ಮದಲ್ಲೂ ಇದು ಇದೆ. ಹಾಗಾದರೆ ಪರಮಾತ್ಮ ಶಾಂತಿಯ ಸಾಗರ ಆಗಿದ್ದಾರೆ. ಭಗವಂತ ಅಂದರೆ ಆ ಜ್ಯೋತಿ. ನಾವು ಆತ್ಮರುಗಳಲ್ಲಿ ಲಿಮಿಟೆಡ್ ಜ್ಯೋತಿ, ಲಿಮಿಟೆಡ್ ಕ್ವಾಲಿಟೀಸ್ ಇದೆ. ಪರಮಾತ್ಮನಲ್ಲಿ
ಅನ್ಲಿಮಿಟೆಡ್ ಕ್ವಾಲಿಟೀಸ್ ಇದೆ. ಆದ ಕಾರಣ ನಮ್ಮಲ್ಲಿ ಆ ಶಾಂತಿ, ಪ್ರೀತಿ, ಖುಷಿ ಬರಬೇಕಾದ್ರೆ ನಾವು ಪರಮಜ್ಯೋತಿ ಪರಮಾತ್ಮನನ್ನು ನೆನಪು ಮಾಡಬೇಕು. ನೆನಪು ಮಾಡ್ತಾ ಇದ್ದೇವಲ್ವಾ? ಶಾಂತಿ ಸಿಗ್ತಾ ಇದೆಯಾ? ಮಾಡಿದಷ್ಟು ಹೊತ್ತು ಶಾಂತಿ ಅಲ್ಲ, ಅದು ಟೆಂಪ್ರರಿ ಆಯಿತು. ಅದು ಸಿಕ್ಕಬೇಕಾದ್ರೆ ನಾವು ಮಾಡಬೇಕಾದ ಪ್ರಥಮವಾದ ಕೆಲಸ ಅಂದರೆ ನಮ್ಮನ್ನು ನಾವು ಈ ಶರೀರದ ಎಲ್ಲ ಏನು ಕಾನ್ಷಿಯಸ್ನೆಸ್ ಇದೆ ಅದನ್ನು ಬಿಟ್ಟು ನಮ್ಮನ್ನು ನಾವು ಸೋಲ್ ಕಾನ್ಷಿಯಸ್, ನಮ್ಮನ್ನು ನಾವು ಆತ್ಮ ಅಂತ ತಿಳ್ಕೊಂಡು ಒಬ್ಬ ತಂದೆಯ ಮಕ್ಕಳು ನಾವೆಲ್ಲ ಆ ಪರಮ ಜ್ಯೋತಿ ನನ್ನಪ್ಪ ಅಂತ ತಿಳಿದು ಅವರನ್ನು ನೆನಪು ಮಾಡಿದಾಗ ಶಾಂತಿ ಸಾಗರನ ಶಾಂತಿಯ ಕಿರಣಗಳು ಆತ್ಮನಿಗೆ ಬೀಳ್ತದೆ, ಆತ್ಮ ಶಾಂತಿ ಆಗ್ತದೆ. ಆಗ ಆತ್ಮನಿಂದ ಮಾಡುವಂತಹ ಎಲ್ಲ ಕೆಲಸಗಳು ಶಾಂತಿ ಸುಖಮಯವಾಗ್ತದೆ. ಆಗ ನಮ್ಮ ಧರ್ಮ ಯಾವುದು? ಶಾಂತಿ ಆಗ್ತದೆ. ಧರ್ಮ ಅಂದರೆ ಧಾರಣೆ. ಆದ ಕಾರಣ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಬಂದಿದ್ದೀರಿ. ರಾಜಯೋಗ ಮೆಡಿಟೇಷನ್ ಬ್ರಹ್ಮಕುಮಾರೀಸಲ್ಲಿ ಹೇಳಿಕೊಡಲಾಗ್ತದೆ. ಅದು ಯಾವ ಜಾತಿ ಧರ್ಮಕ್ಕೂ ಅಡ್ಡಿ ಬರದ ಹಾಗೆ ನಿಮ್ಮ ಧರ್ಮವನ್ನು ನಮ್ಮಲ್ಲಿ ಕೆಲವೊಬ್ಬರು ಕ್ರಿಶ್ಚಿಯನ್ ಅಕ್ಕಂದ್ರು ಬರ್ತಾಯಿದ್ರು ರಾಜಯೋಗ ಕಲೀಲಿಕ್ಕೆ. ಅವ್ರು ಹೇಳ್ತಾಯಿದ್ರು, ಸಂಡೇ ನಾವು ಮಾಸಿಗೆ ಹೋದಾಗ ಜಾಸ್ತಿ ನಮಗೆ ಸ್ವಲ್ಪ ಬೋರ್ ಆಗ್ತಾಯಿತ್ತು. ಈಗ ಇದು ನಮ್ಮದು ರಾಜಯೋಗ ಕಲಿತ ಮೇಲೆ ಅದು ಕೂಡ ನಮಗೆ ಚೆನ್ನಾಗಿ ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಪೂರ್ಣವಾಗಿ. ಅಂದರೆ ಎಲ್ಲ ಧರ್ಮದ ಸಾರ ಒಂದೇ ಆಗಿದೆ. ಪರಮಾತ್ಮ ಜ್ಯೋತಿ ಸ್ವರೂಪನನ್ನು ನೆನಪು ಮಾಡಿದಾಗ ಆತ್ಮ ಜ್ಯೋತಿ ಏನಾಗ್ತದೆ? ಜಾಗೃತ ಆಗ್ತದೆ, ಅದು ಪವಿತ್ರ ಆಗ್ತದೆ. ಈ ಸಂದೇಶವನ್ನು ನಿಮಗೆಲ್ಲ ತಲುಪಿಸ್ಲಿಕ್ಕೋಸ್ಕರ ಪರಮಾತ್ಮ ಈ ಅವಕಾಶವನ್ನು ಕೊಟ್ಟಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. 10ನೇ ತರಗತಿ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕ ಪಡೆದ ವಿದ್ಯಾರ್ಥಿಗಳು: ಮಧುಶ್ರೀ 94%, ಸ್ಫೂರ್ತಿ 92%, ಕಾರ್ತಿಕ್ 90%. ಹೆಸರು ಕರೆದ ವಿದ್ಯಾರ್ಥಿಗಳು ಮುಂದೆ ಬರಬೇಕು. ಕಾರ್ತಿಕ್ 90%. ಕೈ ಚಪ್ಪಾಳೆ ತಟ್ಟಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸೋಣ. ಪಡೆದಂತಹ ರಿಷಲ್ ಶನನ್, ಕೈ ಚಪ್ಪಾಳೆ ತಟ್ಟಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು. ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕಾಣಿಕೆಯನ್ನು ನೀಡಿ ಸನ್ಮಾನಿಸಿದ ಭಗಿನಿ ಮಾರ್ಲೆಟ್ ರವರಿಗೆ ಧನ್ಯವಾದಗಳು. ಪ್ರೇಷಿತರ ರಾಣಿ ಸಂಸ್ಥೆಯ ಶತಮಾನೋತ್ಸವ ಆಚರಣೆಯ ಪ್ರಯುಕ್ತ ಈ ಕಾಣಿಕೆಯನ್ನು ನೀಡಲಿರುವರು. ಸರಳತೆಯೇ ಜೀವನದ ಧ್ಯೇಯ ಎಂಬುದಕ್ಕೆ ಅದ್ಭುತ ಮಾದರಿ ಎಂಬಂತಹ ವ್ಯಕ್ತಿತ್ವ ಉಳ್ಳವರು ನಮ್ಮ ಇಂದಿನ ಮುಖ್ಯ ಅತಿಥಿಗಳು ವಂದನೀಯ ಪೀಟರ್ ಗೊನ್ಸಾಲ್ವಿಸ್ ರವರು. ದೇವರಲ್ಲಿ ಎಂದಿಗೂ ಕೇವಲ ಸ್ವಂತದ ಏಳಿಗೆಗಾಗಿ ಬೇಡಿಕೊಳ್ಳದೆ 10 ಜನರ ಏಳಿಗೆಗಾಗಿ ಸದಾ ಶ್ರಮಿಸುವ ವಿದ್ಯೆ ಎಂಬ ಅಪರೂಪದ ಭಂಡಾರ ಸಂಪತ್ತನ್ನು ಹೊಂದಿರುವ ಇವರು ಮಂಗಳೂರು ಧರ್ಮ ಪ್ರಾಂತ್ಯದ ಕೊಕ್ಕಡ ವಿಚಾರಣಾ ಕೇಂದ್ರದವರಾಗಿರುತ್ತಾರೆ. ಏಪ್ರಿಲ್ 23, 2014 ಇವರು ಗುರುದೀಕ್ಷೆಯನ್ನು ಪಡೆದ ನಂತರ ಮಂಗಳೂರಿನ ಜೆಪ್ಪು ಇಲ್ಲಿಯ ಸಂತ ಅಂತೋನಿ ಆಶ್ರಮದಲ್ಲಿ ಸಹಾಯಕ ನಿರ್ದೇಶಕರಾಗಿ 2014ರಿಂದ 2018 ಲೊರೆಟ್ಟೊ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಪ್ರಸ್ತುತ
ಸಂತ ಲಾರೆನ್ಸ್ ಶಾಲೆ ಬಾಂದೆಲ್ ಇಲ್ಲಿಯ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಓರ್ವ ಉತ್ತಮ ವಾಕ್ ಚಾತುರ್ಯವುಳ್ಳವರು, ಹಾಡುಗಾರರು, ಸಂಗೀತಗಾರರು ಆಗಿದ್ದು ಕ್ರೀಡೆಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದವರಾಗಿರುತ್ತಾರೆ. ಮಾತ್ರವಲ್ಲದೆ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಒತ್ತು ಕೊಡುವುದಲ್ಲದೆ ವಿದ್ಯಾರ್ಥಿಗಳ ಸಂಪೂರ್ಣ ಬೆಳವಣಿಗೆಗೆ ಉತ್ತೇಜನ ಹಾಗೂ ಪ್ರೋತ್ಸಾಹವನ್ನು ನೀಡುತ್ತಾರೆ. ತನ್ನ ಸಂಸ್ಥೆಯ ಸುಧಾರಣೆ ಹಾಗೂ ಅಭಿವೃದ್ಧಿಗಾಗಿ ಶ್ರಮಿಸುವ ವ್ಯಕ್ತಿತ್ವವನ್ನು ಉಳ್ಳವರು. ಸದಾ ನಗುಮುಖದಿಂದ ಸರ್ವರನ್ನು ಆದರದ ಭಾವದಿಂದ ಗೌರವಿಸುವ ವಿಶಾಲ ಮನೋಭಾವ ಹೊಂದಿರುವವರು ನಮ್ಮ ಇಂದಿನ ಮುಖ್ಯ ಅತಿಥಿಗಳು. ಫಾದರ್ ರವರೇ, ತಾವು ನಮ್ಮನ್ನು ಉದ್ದೇಶಿಸಿ ಕ್ರಿಸ್ಮಸ್ ಸಂದೇಶವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯರಿ, ಅಧ್ಯಕ್ಷ ಸ್ಥಾನದಲ್ಲಿರುವಂತಹ ವಂದನೀಯ ಸಿಸ್ಟರ್ ಜೂಲಿಯಟ್ ಲೋಬೋರವರೇ, ವಾಮಂಜೂರು ಕಾನ್ವೆಂಟಿನ ಸುಪೀರಿಯರ್ ಆದಂತಹ ಸಿಸ್ಟರ್ ಮಾರ್ಲೆಟ್ ಅವರೇ, ಇವತ್ತಿನ ಕಾರ್ಯಕ್ರಮದ ರೂವಾರಿಯಾಗಿರುವಂತಹ ಸಿಸ್ಟರ್ ಜಾಯಲ್ ರವರೇ, ಅತಿಥಿಗಳಾಗಿ ಬಂದಿರುವಂತಹ ಕಾರ್ಪೊರೇಟರ್ ಹೇಮಲತಾ ರಘುಸಾಲ್ಯನ್ ರವರೇ, ಜುಮ್ಮಾ ಮಸೀದಿ ವಾಮಂಜೂರಿನ ಖತೀಬರಾದಂತಹ ಮೊಹಮ್ಮದ್ ಫಾಯಿಜ್ ರವರೇ, ಅದೇ ರೀತಿ ಬ್ರಹ್ಮಕುಮಾರಿಯವರಿಗಾಗಲೇ ಬೀಳ್ಕೊಟ್ಟಿದ್ದಾರೆ. ಧರ್ಮ ಭಗಿನಿಯರೇ, ಇಲ್ಲಿ ನೆರೆದಿರುವಂತಹ ಪೋಷಕರೇ ಹಾಗೂ ನನ್ನ ಪ್ರೀತಿಯ ಮಕ್ಕಳೇ, ಪ್ರಪ್ರಥಮವಾಗಿ ತಮಗೆಲ್ಲರಿಗೂ ನಾನು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಬಾಲ ಯೇಸು ತಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಿಮ್ಮ ಕುಟುಂಬದಲ್ಲಿ ಶಾಂತಿ, ಸಮಾಧಾನ ಹಾಗೂ ಪ್ರೀತಿಯನ್ನು ಕರುಣಿಸಲಿ ಎಂದು ಹಾರೈಸುತ್ತೇನೆ. ಪ್ರಿಯರೇ, ಮಂಗಳೂರು ಧರ್ಮ ಪ್ರಾಂತ್ಯದಲ್ಲಿ ನೆಲೆಯೂರಿರುವಂತಹ SRA ಭಗಿನಿಯರ ವಾಮಂಜೂರು ಕಾನ್ವೆಂಟಿಗೆ ಪ್ರಪ್ರಥಮವಾಗಿ ನಾನು ನಮನಗಳನ್ನು ಸಲ್ಲಿಸುತ್ತೇನೆ. ಯಾಕಂದರೆ ಸುಮಾರು 11 ವರ್ಷದ ಪ್ರಾಯದವನಾಗಿದ್ದೆ ನಾನು. ಈ ಮಕ್ಕಳು ನೋಡಿ ಎದುರು ಕೂತ್ಕೊಂಡಿದ್ದಾರೆ. ಹೀಗೆ ನಾನು ಕೂಡ ಬಂದು ಇಲ್ಲಿ ಕೂತ್ಕೊಂಡಿದ್ದೆ. ಕಲಿಕೆಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದ್ದೆ, ಕಲಿಯುವುದರಲ್ಲಿ ಹುಷಾರಿದ್ದೆ ನಾನು. ಆದರೆ ನನ್ನ ಕುಟುಂಬ ತುಂಬ ಬಡತನದಲ್ಲಿತ್ತು. ನನ್ನ ಮನೆಯಲ್ಲಿ ಸುಮಾರು 7 ಮಂದಿ ಮಕ್ಕಳು. ದಿನನಿತ್ಯದ ಊಟದ ವ್ಯವಸ್ಥೆಯೇ ಅಪ್ಪಮ್ಮನಿಗೆ ದೊಡ್ಡ ಸವಾಲು. ಬಹಳ ಕಷ್ಟದಲ್ಲಿ 7ನೇ ತರಗತಿಯವರೆಗೆ ನಾನು ಕಲ್ತಿದ್ದೆ. 7ನೇ ಆದಮೇಲೆ 8ನೇ ತರಗತಿ ಹೋಗೋದು ಬೇಡ ಅಂತ ಹೇಳಿ ನಿರ್ಧಾರವಾಗಿತ್ತು. ಯಾಕಂದರೆ ಫೀಸ್ ಕಟ್ಟಲಿಕ್ಕೆ, ಪುಸ್ತಕ ತರಲಿಕ್ಕೆ ತುಂಬ ಖರ್ಚಿದೆ. ಅದಕ್ಕೆ ಎಲ್ಲಿಯಾದರೂ ಕೆಲಸಕ್ಕೆ ಹೋಗುವಂತಹ ಯೋಚನೆಯನ್ನು ಮಾಡಿದರು ನನ್ನ ಹೆತ್ತವರು. ಅಂಥ ಸಂದರ್ಭದಲ್ಲಿ ಕೊಕ್ಕಡದಲ್ಲಿ ನನ್ನ ಊರಿನಲ್ಲಿದ್ದಂತಹ SRA ಕಾನ್ವೆಂಟಿನ ಅವತ್ತಿನ ಸಿಸ್ಟರ್ ಆದಂತಹ ಸಿಸ್ಟರ್ ಡೆನ್ಸಿ, ಈಗ ಅವರು ಆಫ್ರಿಕಾದಲ್ಲಿದ್ದಾರೆ, ಅವರು ನನ್ನ ಮನೆಗೆ ಬಂದು ನನ್ನ ಅಪ್ಪಮ್ಮನ ಹತ್ರ ಹೇಳಿದರು, ನನ್ನ ಶಿಕ್ಷಣವನ್ನು ಅಲ್ಲಿಗೆ ನಿಲ್ಲಿಸಬಾರ್ದು, ಅವರ ಶಿಕ್ಷಣಕ್ಕೆ ಎಷ್ಟು ಖರ್ಚಾಗ್ತದೆ ಅದನ್ನು ನಾವು ನಮ್ಮ ಕಾನ್ವೆಂಟಿಂದ ಸ್ಪಾನ್ಸರ್ ತರಿಸಿ ನಾವು ಕಲಿಸ್ತೇನೆ ಅಂತ ಹೇಳಿದರು. ಆ ಕಾರಣದಿಂದ ಇವತ್ತು ನಾನು ನನ್ನ ವಿದ್ಯಾಭ್ಯಾಸವನ್ನು ನಡೆಸಲು ಸಾಧ್ಯವಾಯಿತು. ಇವತ್ತು ನನ್ನ ಬಾಳಿನಲ್ಲಿ ಏನು ಆಗಬೇಕಂತ ನಾನು ಬಯಸಿದ್ದೆನೋ ಅದು ಆಗಲಿಕ್ಕೆ ಕಾರಣವಾಯಿತು. ಆದುದರಿಂದ ಈ ಕಾನ್ವೆಂಟಿಗೆ ನಾನು ಸದಾ ಚಿರಋಣಿಯಾಗಿ ಇರುತ್ತೇನೆ. ಮುಂದೆ ಒಮ್ಮೆ ನಾನು 11 ವರ್ಷ ಇರುವಾಗ ಇದ್ದಂಥ ಸಂಸ್ಥೆ ಇವತ್ತು ಇಷ್ಟೊಂದು ದೊಡ್ಡದಾಗಿದೆ. ಅದೆಷ್ಟೋ ಮಕ್ಕಳಿಗೆ ಅವರ ಬಾಳಿನಲ್ಲಿ ಬೆಳಕನ್ನು ಕೊಟ್ಟಂತಹ ಈ ಸಂಸ್ಥೆ ಮುಂದಕ್ಕೆ ಇಲ್ಲಿರುವಂತಹ ಮಕ್ಕಳು ಕೂಡ ಅದೇ ದೊಡ್ಡವರಾಗಿ ಒಳ್ಳೆ ವಿದ್ಯಾಭ್ಯಾಸವನ್ನು ಗಳಿಸಿ ಸಮಾಜದಲ್ಲಿ ಒಂದು ದೊಡ್ಡ ಮನುಷ್ಯರಾಗುವಂತಹ ಸಾಮರ್ಥ್ಯವನ್ನು ಖಂಡಿತವಾಗಿ ಪಡೆಯುತ್ತಾರೆ. ಇದಕ್ಕೋಸ್ಕರ ಈ ಭಗಿನಿಯರು ಕೊಡುವಂತಹ ಸೇವೆಯೇ ಬಹಳ ದೊಡ್ಡದೆಂದು ಹೇಳುತ್ತಾ ಇವತ್ತಿನ
ಒಂದು ಕಿರು ಸಂದೇಶವನ್ನು ನಾನು ನಿಮಗೆ ಕೊಡಲು ಸಂತೋಷ ಪಡುತ್ತೇನೆ. ಪ್ರಿಯರೇ, ಬಂಧುತ್ವ ಎಂಬಂತಹ ಶೀರ್ಷಿಕೆಯನ್ನು ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಬಿಷಪರಾದಂತಹ ವಂದನೀಯ ಪೀಟರ್ ಪಾಲ್ ಸಲ್ಡಾನರವರು 2018 ಸೆಪ್ಟೆಂಬರ್ 15ರಂದು ಪಟ್ಟಾಭಿಷೇಕದ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಪರಿಚಯಿಸಿದ್ದರು. ಆದುದರಿಂದ ಇವತ್ತು ಕ್ರಿಸ್ಮಸ್ ಸೌಹಾರ್ದವು ಬಂಧುತ್ವ ಕ್ರಿಸ್ಮಸ್ ಎಂದು ಕರೆಯಲಾಗ್ತಾ ಇದೆ. ಹಾಗಾದರೆ ಕ್ರಿಸ್ಮಸ್ ಎಂದರೆ ಏನು? ಯಾರು ಹೇಳ್ತೀರಿ ಮಕ್ಕಳು? ಕ್ರಿಸ್ಮಸ್ ಅಂದರೆ ಏನು? ಎದ್ದು ನಿಂತು ಗಟ್ಟಿಯಾಗಿ ಹೇಳಿದವರು ಸ್ಮಾರ್ಟೆಸ್ಟ್. ಯಾರು ಹೇಳ್ತೀರಿ ಕ್ರಿಸ್ಮಸ್ ಅಂದರೆ ಏನು? ಯಾರಿಲ್ವಾ? ಸ್ಮಾರ್ಟ್ ಯಾರು ಇಲ್ವಾ? ವೆರಿ ಗುಡ್. ಯೇಸು ಕ್ರಿಸ್ತರು ಹುಟ್ಟಿದಂತಹ ದಿನ. ವೆರಿ ಗುಡ್. ಒಂದು ಕ್ಲಾಪ್ ಕೊಡುವ ನೋಡುವವರಿಗೆ. ವೆರಿ ಗುಡ್. ಸೊ ಈಗ ನಮ್ಮ ಈ ಮಗು ಹೇಳಿದಂತೆ ಕ್ರಿಸ್ಮಸ್ ಅಂದರೆ ಯೇಸು ಕ್ರಿಸ್ತರು ಹುಟ್ಟಿದಂತಹ ದಿನ. ಆದರೆ ಇತ್ತೀಚೆಗೆ ನಮ್ಮ ಮಾರ್ಕೆಟ್ಗಳಲ್ಲಿ, ನಮ್ಮ ಸಮಾಜದಲ್ಲಿ ನೋಡಿದರೆ ಅದೆಷ್ಟು ಆಫರ್ಸ್ಗಳು, ಮಾರ್ಕೆಟ್ಗಳು ಬರ್ತಾ ಇವೆ. ಸಿಂಗಿಂಗ್ ಕಾಂಪಿಟೀಷನ್ಸ್, ಕಾನ್ಸರ್ಟ್ಸ್, ಪಾರ್ಟಿ, ಇದೆಲ್ಲ ಇಡೀ ಪ್ರಪಂಚದಾದ್ಯಂತ ವ್ಯಾಪಿಸಿದೆ. ಆದರೆ ಕ್ರಿಸ್ಮಸ್ ದೇವರ ಕುಮಾರರಾಗಿರುವಂಥ ಯೇಸು ಕ್ರಿಸ್ತರು ಜನಿಸಿದಂತಹ ದಿನ. ಕ್ರೈಸ್ಟ್ ಆ್ಯಂಡ್ ಮಾಸ್. ಇಂದು ಕ್ರಿಸ್ಮಸ್ ಕ್ರಿಸ್ತರಿಗೆ ಅಥವಾ ಅವರ ಅನುಯಾಯಿಯವರಿಗೆ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಒಂದು ಸಾಮಾಜಿಕ ಸಾಂಸ್ಕೃತಿಕ ಹಬ್ಬವಾಗಿ ಬೆಳೆದಿರುವಂಥದ್ದು, ಆಚರಣೆ ಮಾಡಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಈ ಆಚರಣೆಯ ಮಹತ್ವವೇನು? ಒಂದು ನಮ್ಮ ಸಮಾಜವನ್ನು ನಾವು ನೋಡಿದರೆ ನೋಡಿ, ಇವತ್ತು ಪಕ್ಕದ ಮನೆಯವರ ಜೊತೆಗೆ ವಿಶ್ವಾಸವಿದ್ದಾಗ ನಮ್ಮ ಮನೆಗಳಿಗೆ ಬೀಗದ ಅವಶ್ಯಕತೆ ಇರಲಿಲ್ಲ. ಪಕ್ಕದ ಮನೆಯವರ ಜೊತೆಗೆ ಸ್ನೇಹವಿದ್ದಾಗ ನಮಗೆ ಸೆಕ್ಯೂರಿಟಿ ಗಾರ್ಡ್ಗಳ ಕೂಡ ಅವಶ್ಯಕತೆ ಇರಲಿಲ್ಲ. ಪಕ್ಕದ ಮನೆಯವರ ಜೊತೆಗೆ ಮನುಷ್ಯತ್ವದ ಮೇಲೆ ಭರವಸೆ ಇದ್ದಾಗ ಸೆಕ್ಯೂರಿಟಿ ಲಾಕರ್ಸ್ ಕೂಡ ಬೇಕಾಗಿರಲಿಲ್ಲ. ಪಕ್ಕದ ಮನೆಯವರ ಜೊತೆಗೆ ಒಮ್ಮನಸ್ಸಿನಿಂದ ಜೀವಿಸ್ತಿದ್ದಾಗ CC ಕ್ಯಾಮರಾದ ಕೂಡ ಅಗತ್ಯ ಇರಲಿಲ್ಲ. ಆದರೆ ಪ್ರಿಯರೇ, ಇವತ್ತು ನೋಡಿ, ನಮ್ಮ ಮನೆಗಳಿಗೆ ಬೀಗ ಇಲ್ಲದೆ ಇರುವಂತಹ ಮನೆ ಎಲ್ಲಿಯಾದರೂ ಇದ್ದರೆ ತೋರಿಸಿ. ಸೆಕ್ಯೂರಿಟಿ ಗಾರ್ಡ್ ಇಲ್ಲದಂತಹ ಫ್ಲ್ಯಾಟ್ಸ್ ಇದ್ದರೆ ನನಗೆ ತೋರಿಸಿ. ಸೆಕ್ಯೂರಿಟಿ ಲಾಕರ್ ಇಲ್ಲದಂತಹ ಬ್ಯಾಂಕ್ಗಳು, ಶ್ರೀವಂತರು, CC ಕ್ಯಾಮರಾಗಳಿಲ್ಲದಂತಹ ಸಂಸ್ಥೆಗಳು, ಇದರ ಸುತ್ತು ಕೂಡ ಈಗ CC ಕ್ಯಾಮರಾಗಳಿವೆ. ಅಂದರೆ ಮಣ್ಣಿನ ಪಾತ್ರೆಯಲ್ಲಿ ಊಟ ಮಾಡುವಂಥ ಸಂದರ್ಭದಲ್ಲಿ ಸಂಬಂಧಗಳಲ್ಲಿ ತಾಳ್ಮೆ ಇತ್ತು. ಎಲೆಗಳಲ್ಲಿ ಊಟ ಮಾಡುವಂತಹ ಸಂದರ್ಭದಲ್ಲಿ ಸಂಬಂಧಗಳು ಹಸಿರಾಗಿದ್ದವು. ಲೋಹದ ಪಾತ್ರೆಗಳಲ್ಲಿ ಊಟ ಮಾಡುವಾಗ ಸಂಬಂಧಗಳು ನವೀಕರಣಗೊಂಡವು. ಗಾಜಿನ ಪಾತ್ರೆಯಲ್ಲಿ ಊಟ ಮಾಡುವಾಗ ಸಂಬಂಧಗಳು ಸಣ್ಣ ಸಣ್ಣ ಮಾತಿಗೂ ಕೂಡ ಹೊಡೆದು ಹೋಗುವಂಥದ್ದು ನಾವು ನೋಡುತ್ತೇವೆ. ಇವತ್ತು ಥರ್ಮೋಕಾಲ್ ಹಾಗೂ ಪ್ಲಾಸ್ಟಿಕ್ಸ್ನಲ್ಲಿ ನಾವು ಊಟ ಮಾಡ್ತೇವೆ. ಅಂದರೆ ನಮ್ಮ ಸಂಬಂಧಗಳು ಕೂಡ ಸಣ್ಣ ಸಣ್ಣ ಮಾತಿಗೂ ಕೂಡ ಹೊಡೆದು ಹೋಗುವಂತಹ ಸಂದರ್ಭ. ಸುಂದರವಾಗಿ ಬಂಧುತ್ವದಲ್ಲಿ ಬೆಳೆದು ಬಂದಿರುವಂತಹ ನೆರೆಕೆರೆಯವರು ಇಂದು ನಾವು ನೋಡ್ತೇವೆ, ಧರ್ಮ ಎಂಬಂತಹ ದೊಡ್ಡ ಗೋಡೆಯನ್ನು ಕಟ್ಟಿ ಅಧರ್ಮ, ಅಶಾಂತಿ ಮತ್ತು ದ್ವೇಷದ ಜ್ವಾಲೆಯಲ್ಲಿ ದಿನವನ್ನು ದೂಡುವಂತಹ ಸಂದರ್ಭ. ಶಿಕ್ಷಣ ಹೆಚ್ಚಿದೆ, ಆದರೂ ಸಾಮಾನ್ಯ ಜ್ಞಾನವಾಗಿರುವಂತಹ ಸಂಬಂಧ ಕಡಿದಿದೆ. ಸಿರಿತನ ಬೆಳೆದಿದೆ, ಮಾನವೀಯ ಹೃದಯಗಳು ನಿರ್ಬಲವಾಗಿವೆ, ಬಡತನದಲ್ಲಿವೆ. ಮನುಷ್ಯನಿಗೆ ಮನುಷ್ಯನೇ ವೈರಿ. ಸೇವೆ, ತ್ಯಾಗ, ಪ್ರೀತಿ ಎಂಬ ಶಬ್ದಗಳು ಧರ್ಮದ ಪರಿಧಿಯ ಒಳಗೆ ಕಷ್ಟಪಡುತ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರು ಜನಿಸಿದ ಹಬ್ಬದ ಸಂದೇಶ ಪಾಪದ ಕತ್ತಲಲ್ಲಿ ಜೀವಿಸುತ್ತಿದ್ದಂತಹ ಲೋಕಕ್ಕೆ ಬೆಳಕಿನ ಆಸರೆ. ಕಷ್ಟ ಕಾರ್ಪಣ್ಯದ ರೂಪದಲ್ಲಿ ಕೂಪದಲ್ಲಿ ನೊಂದವರಿಗೆ ಭರವಸೆಯನ್ನು, ರೋಗ ರುಜಿನದಲ್ಲಿ ಬಳಲುತ್ತಿರುವವರಿಗೆ ಸೌಖ್ಯವನ್ನು,
ಪ್ರಭಾವಶಾಲಿಗಳ ಹಾಗೂ ಅಧಿಕಾರವಿದ್ದ ದುಷ್ಟರ ತುಳಿತಕ್ಕೆ ಒಳಗಾದಂತಹ ಸಾಮಾನ್ಯ ಜನರಿಗೆ ಏಳಿಗೆಯನ್ನು, ದುಷ್ಟ ಶಕ್ತಿ ಸೈತಾನನ ಬಂಧನದಲ್ಲಿರುವವರಿಗೆ ಬಿಡುಗಡೆಯನ್ನು ತರುವಂತಹ ಲೋಕಾಧಾರಕ ಯೇಸು ಕ್ರಿಸ್ತರು. ಅವರ ಜನ್ಮದಿನವನ್ನು ನಾವು ಆಚರಿಸುತ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಸಂದೇಶವು ಪ್ರತಿಯೊಬ್ಬರಿಗೂ ಇಂದು ವಾಸ್ತವ. ಆದ್ದರಿಂದ ಕ್ರಿಸ್ಮಸ್ ಕೇವಲ ಕ್ರಿಸ್ತರ ಹಬ್ಬವಲ್ಲ, ಇಡೀ ಮನುಕುಲವನ್ನು ಪ್ರೀತಿಸುವಂತಹ ಪ್ರತಿಯೊಬ್ಬರ ಹಬ್ಬ ಕೂಡ ಕ್ರಿಸ್ಮಸ್ ಹಬ್ಬ. ಶಾಂತಿ ಮತ್ತು ಪ್ರೀತಿ ಮತ್ತು ತ್ಯಾಗದ ಮೌಲ್ಯದಲ್ಲಿ ಜೀವಿಸುವಂತಹ ಪ್ರತಿಯೊಬ್ಬರ ಹಬ್ಬ ಕೂಡ ಕ್ರಿಸ್ಮಸ್ ಹಬ್ಬ. ದುಷ್ಟ ಶಕ್ತಿ ಸೈತಾನನ ಶಕ್ತಿಯ ವಿರುದ್ಧ ಹೋರಾಡುವಂತಹ ಪ್ರತಿಯೊಬ್ಬರ ಹಬ್ಬ ಕೂಡ ಕ್ರಿಸ್ಮಸ್ ಹಬ್ಬ. ಸಮಾಧಾನಕ್ಕಾಗಿ ಶ್ರಮಿಸುವವರು, ಆಶಿಸುವವರ ಹಬ್ಬ ಕ್ರಿಸ್ಮಸ್ ಹಬ್ಬ. ಬೆಳಕನ್ನು ಪ್ರೀತಿಸುವವರ ಹಬ್ಬ ಕ್ರಿಸ್ಮಸ್ ಹಬ್ಬ. ಹಾಗಾದರೆ ಪ್ರಿಯರೇ, ಭರವಸೆ, ಸೌಖ್ಯ, ಏಳಿಗೆಯನ್ನು ಹಾಗೂ ಬಿಡುಗಡೆಯನ್ನು ಆಶಿಸುವರಂತಹ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಹಾಗೂ ಭೂಲೋಕದಲ್ಲಿ ಸುಮಜನರಿಗೆ ಶಾಂತಿ, ದೇವರ ಗಣ ಆಡಿದಂತಹ ಸಂದೇಶ ನಮಗೆಲ್ಲರಿಗೂ ಕೂಡ ಶಾಂತಿ ಸಮಾಧಾನವನ್ನು ನೀಡಲಿ ಎಂದು ನಾವು ಬೇಡುವ ಇವತ್ತು. ಕಡೆಗೆ ಮುಗಿಸುವ ಸಂದರ್ಭದಲ್ಲಿ ಒಂದು ಸಣ್ಣ ಕಥೆಯೊಂದಿಗೆ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಅಂದೊಮ್ಮೆ ಕಾಡಿಗೆ ಕಾಳ್ಗಿಚ್ಚು ಬೆಂಕಿ ಬಿದ್ದಿತ್ತು. ಕಾಡಿಗೆ ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ಎಲ್ಲ ಪ್ರಾಣಿಗಳು ಅವರವರ ಪ್ರಾಣ ರಕ್ಷಣೆಗೋಸ್ಕರ ಓಡತೊಡಗಿದವು. ಆದರೆ ಒಂದು ಸಣ್ಣ ಹಕ್ಕಿ ತನ್ನ ಪುಟ್ಟ ಕೊಕ್ಕಿನಲ್ಲಿ ಸ್ವಲ್ಪನೇ ನೀರು ತೆಗೆದುಕೊಂಡು ಹೋಗಿ ಆ ಬೆಂಕಿಯ ಮೇಲೆ ಆಗ್ತಾ ಇತ್ತು. ಸ್ವಲ್ಪನೇ ನೀರು ತೆಗೆದುಕೊಂಡು ಹೋಗಿ ಆ ಬೆಂಕಿಯ ಮೇಲೆ ಆಗ್ತಾ ಇತ್ತು. ಅದನ್ನು ನೋಡಿದಂಥ ಇನ್ನೊಂದು ಪ್ರಾಣಿ ಹೇಳಿತು, ನೆಗಡಿ ಹೇಳಿತು, ನಿನ್ನ ಇಷ್ಟು ಸಣ್ಣ ಕೊಕ್ಕಿನಲ್ಲಿ ಇಷ್ಟು ಸ್ವಲ್ಪ ನೀರು ಹೋಗಿ ಬೆಂಕಿಗೆ ಹಾಕಿದರೆ ಆ ಬೆಂಕಿಯನ್ನು ಮಾಯ ಆಗ್ತದಂತ ಅನಿಸ್ತಾ ಇದೆಯಾ? ಆಗ ಆ ಹಕ್ಕಿ ಹೇಳಿತು, ದೇವರ ಪುಸ್ತಕದಲ್ಲಿ 2 ವರ್ಗದ ಜನರ ಹೆಸರು ಬರೆದಿದೆ. ಒಂದು ಬೆಂಕಿ ಕೊಡುವವರು, ಇನ್ನೊಂದು ಬೆಂಕಿ ಆರಿಸುವವರು. ಪ್ರಿಯ ಸಹೋದರ ಸಹೋದರಿಯರೇ ಹಾಗೂ ಮಕ್ಕಳೇ, ನಾವು ಯಾವ ಪುಸ್ತಕದಲ್ಲಿ ನಮ್ಮ ಹೆಸರನ್ನು ಬರೆಯಲು ಇಷ್ಟಪಡುತ್ತೇವೆ? ಬೆಂಕಿ ಕೊಡುವವರ ಹೆಸರಲ್ಲ, ಬೆಂಕಿ ಆರಿಸುವವರ ಹೆಸರಲ್ಲ. ಆ ಪುಟ್ಟ ಹಕ್ಕಿ ಬೆಂಕಿ ಆರಿಸುವವರ ಹೆಸರನ್ನು, ಆ ಪುಸ್ತಕದಲ್ಲಿ ಹೆಸರನ್ನು ಬರೆಯಲು ಮುಂದಾಗಿತ್ತು. ನಾವು ಕೂಡ ಯೇಸು ಕ್ರಿಸ್ತರ ಅನುಯಾಯಿಗಳಾಗಿ, ಯಾವ ಧರ್ಮದವರೂ ಆಗಿರಬಹುದು, ಸಮಾಜದಲ್ಲಿ ಶಾಂತಿ, ಸಮಾಧಾನ, ಪ್ರೀತಿ ಮತ್ತು ಸಹಬಾಳ್ವೆಯನ್ನು ಸಾರುವಂತಹ ಮನುಷ್ಯತ್ವವನ್ನು ಸಾರಿಸುವಂತಹ ಜೀವ ಭಕ್ಷಕರಲ್ಲ, ಜೀವ ರಕ್ಷಕರಾಗುವಂತಹ ಮನುಷ್ಯರಾಗಲು ಪಣ ತೊಡೋಣ. ಇದಕ್ಕೋಸ್ಕರ ಅದೇ ಸೃಷ್ಟಿಕರ್ತರು ನಮಗೆ ಕರುಣೆಯನ್ನು ನೀಡಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ನಮ್ಮ ಮಧ್ಯೆ ಇರುವ ವಾಮಂಜೂರು ಜುಮ್ಮಾ ಮಸ್ಜಿದ್ನ ಖತೀಬರ್ ಆಗಿರುವ ಮೊಹಮ್ಮದ್ ಫಾಹಿಸ್ ಫಾಳಿಯಾ ಇವರು ಮೂಲತಃ ಕೂಳೂರು ನಿವಾಸಿಯಾಗಿರುತ್ತಾರೆ. ಇವರು ಮುಖ್ಯ ಇನಾಮ್ ಹಾಗೂ ಇಂಗ್ಲಿಷ್ ಮತ್ತು ಅರಬಿಕ್ ಭಾಷೆ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ನಮ್ಮ ಮಧ್ಯೆ ಇರುವುದು ತುಂಬ ಸಂತೋಷದ ವಿಷಯ. ಇವರ ಶುಭ ನುಡಿಗಳನ್ನು ನಾವೀಗ ಆಲಿಸೋಣ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ವಸ್ಸಲಾತು ವಸ್ಸಲಾಮು ಅಲಾ ಸಯ್ಯಿದಿಲ್ ಮಖ್ಲೂಕೀನ್ ವ ಆಲಿ ಕುಲ್ಲಿ ವಸ್ಸಹಾಬತಿ ಅಜ್ಮഈನ್, ಅಮ್ಮಾ ಬಅದ್. ಮಾತನ್ನು ಆಲಿಸುತ್ತಿರುವ ಈ ಸೌಹಾರ್ದ ಸಮಾರಂಭದ ಎಲ್ಲ ವಿಶಿಷ್ಟ ಗಣ್ಯಾದಿ ಅತಿಥಿಗಳಿಗೆ ಈ ಸುಂದರವಾದ ಮುಂಜಾನೆ ನಮಸ್ಕಾರಗಳು. The words are lovely, dark and deep, but I have promises to keep and miles to go before I sleep. ಈ ಒಂದು ಸುಂದರವಾದ ರಮಣೀಯವಾದ ವೀವನ್ನು ನೋಡುತ್ತಿರುವಾಗ ಒಳ್ಳೆಯ ಒಂದು ಭಾಷಣ ಮಾಡಬೇಕಂತ ನನ್ನ ಮನಸ್ಸು ಹೇಳ್ತಾ ಇದೆ. ಬಟ್ ಟೈಮ್ ನಾಟ್ ಅಲವಿಂಗ್ ಟು ಮೀ ಟು ಸ್ಪೀಕ್ ಇನ್ ಫ್ರಂಟ್ ಆಫ್ ಯು. ಆದರೂ ಕೂಡ
ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್. ಒಂದೆರಡು ಮಾತನ್ನು ಹೇಳಲೇಬೇಕು, ಅದಕ್ಕೋಸ್ಕರ ನಾನು ಇಲ್ಲಿ ಕರೆದಿದ್ದಾರೆ. ಇಸ್ಲಾಂ ಧರ್ಮದ ಮುಸಲ್ಮಾನರ ವಾಮಂಜೂರ್ ಇಸ್ಲಾಹುಲ್ ಇಸ್ಲಾಂ ಮಸೀದ್ ಇದರ ರಿಪ್ರೆಸೆಂಟೇಟಿವ್ ಡೆಲಿಗೇಟ್ ಪ್ರತಿನಿಧಿಯಾಗಿ ನಿಮ್ಮ ಮುಂದೆ ನಾನು ಒಂದೆರಡು ಮಾತನ್ನು ಹೇಳ್ತೇನೆ. ಪ್ರೀತಿಯ ಸಹೋದರರೇ, ಮಾತಿನ ಮೂಲಕ ಎಲ್ಲದಕ್ಕೂ ಪರಿಹಾರವಿದೆ. ಕೀಪ್ ಟಾಕಿಂಗ್ ಅಂದರೆ ಇಂದು ಈ ಒಂದು ಲೋಕವು, ಸಮಾಜವು ಎತ್ತ ಕಡೆಗೆ, ಯಾವ ಕಡೆಗೆ ಹೋಗ್ತಿದೆ ಎಂದು ನಾವು ಆಲೋಚಿಸಬೇಕು. ಈ ಒಂದು ಸೌಹಾರ್ದ ಸಮಾರಂಭದಲ್ಲಿ ಕ್ರಿಶ್ಚಿಯನ್ಸ್, ಹಿಂದೂಯಿಸಮ್, ಮುಸ್ಲಿಂ ಎಂಬ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದೇ ತಾಯಿಯ ಮಕ್ಕಳ ಹಾಗೆ ಇಲ್ಲಿ ಒಂದುಗೂಡಿದ್ದೇವೆ. ಆದರೂ ಕೂಡ ಈ ಒಂದು ಸಮಾಜವು, ಈ ಒಂದು ಸಮಾಜದಲ್ಲಿ ಯಾವುದಾದರೂ ಒಬ್ಬ ಮನುಷ್ಯನು ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದರೆ, ಒಂದು ತಪ್ಪಾದ ಒಂದು ಕರ್ತವ್ಯವನ್ನು, ಕೃತ್ಯವನ್ನು ಮಾಡಿದರೆ ಜನರು ಹೇಳೋದು ಅವನೊಬ್ಬ ಮುಸಲ್ಮಾನ ಮಾಡಿದ, ಅವನೊಬ್ಬ ಹಿಂದೂ ಮಾಡಿದ, ಅವನೊಬ್ಬ ಕ್ರಿಶ್ಚಿಯನ್ ಮಾಡಿದ. ಅಂದರೆ ಮೀನಿಂಗ್ ಅಂದರೆ ಯಾವುದೇ ಒಂದು ತಪ್ಪು ಕರ್ತವ್ಯ, ಒಂದು ಪ್ರವೃತ್ತಿಯನ್ನು, ಒಂದು ಏನು ಮಾಡಿದರೂ ಕೂಡ ಹೇಳೋದು ಧರ್ಮದ ಬಗ್ಗೆ ಆಗಿರುತ್ತದೆ. ಅದಾಗಿದೆ ನಮ್ಮ ಈ ಸಮಾಜದಲ್ಲಿ ಕೋಲಾಹಲ, ನೆಗೆಟಿವ್ ಎಲ್ಲ ಮನುಷ್ಯರ ಮನಸ್ಸಲ್ಲಿ ತಂದುಬಿಟ್ಟದ್ದು. ಪ್ರೀತಿಯ ಸಹೋದರರೇ, ನನ್ನ ಮಾತನ್ನು ನಾನು ದೀರ್ಘಿಸಲಿಕ್ಕೆ ಉದ್ದೇಶಿಸುವುದಿಲ್ಲ. ಇಂದು ಇಲ್ಲಿ ಒಂದುಗೂಡಿದಂಥ ಎಲ್ಲ ಮಕ್ಕಳೊಂದಿಗೆ ನನಗೆ ಹೇಳಲಿಕ್ಕಿರೋದು ಒಂದೇ ಒಂದು ಮಾಹಿತಿ: ಶಾಂತಿ, ಸಮಾಧಾನ, ರೆಸ್ಪೆಕ್ಟ್. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್. ಅಂದರೆ ಇಂದು ಸಮಾಜದಲ್ಲಿ ರೆಸ್ಪೆಕ್ಟ್ ಎಂಬುದು ಇಲ್ಲ. ಹ್ಯುಮ್ಯಾನಿಟಿ, ಮಾನವೀಯತೆ ಎಂಬುದು ಮರೆತು ಹೋಗ್ಬಿಟ್ಟಿದೆ. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಪೈಗಂಬರವರು ಹೇಳುತ್ತಾರೆ, ಅರ್ ರಾಹಿಮೂನ್ ಅರ್ ರಹಮಾನುಹುಂ ತಬಾರಕ ವ ತಆಲ ಇರ್ಹಮು ಮನ್ ಫಿಲ್ ಅರ್ಲಿ ಯರ್ಹಮುಕುಂ ಮನ್ ಫಿಸ್ ಸಮಾ. ಇರ್ಹಮು ಮನ್ ಫಿಲ್ ಅರ್ಲಿ, ಭೂಮಿಯಲ್ಲಿರುವ ಮನುಷ್ಯರಿಗೆ ನೀವು ಕರುಣೆಯನ್ನು ತೋರಿರಿ. ಭೂಮಿಯಲ್ಲಿರುವ ಮುಸಲ್ಮಾನಿಗೆ ಕರುಣೆಯನ್ನು ತೋರಿರಿ ಎಂದು ಹೇಳಲಿಲ್ಲ, ಕ್ರಿಶ್ಚಿಯನಿಗೆ ಕರುಣೆಯನ್ನು ತೋರಿರಿ ಅಂತ ಹೇಳಲಿಲ್ಲ, ಹಿಂದೂ ವ್ಯಕ್ತಿಗಳಿಗೆ ಕರುಣೆಯನ್ನು ತೋರಿರಿ ಅಂತ ಹೇಳಲಿಲ್ಲ. ಬಟ್ ಇರ್ಹಮು ಮನ್ ಫಿಲ್ ಅರ್ಲ್, ಭೂಮಿಯಲ್ಲಿರುವ ಮನುಷ್ಯರಿಗೆ ನೀವು ಕರುಣೆಯನ್ನು ತೋರಿರಿ. ಯರ್ಹಮುಕು ಮನ್ ಫಿಸ್ ಸಮಾ, ಸರ್ವಶಕ್ತನಾದ ಅಲ್ಲಾಹನು ನಿಮ್ಮ ಮೇಲೆ ಕರುಣೆಯನ್ನು ತೋರುತ್ತಾನೆ. ಪೈಗಂಬರು ಕಲಿಸಿರುವಂತಹ ಅವರ ಸುದೀರ್ಘವಾದ ಟೀಚಿಂಗಲ್ಲಿ ಲಾಸ್ಟ್ ಕನ್ಕ್ಲೂಷನ್ ಹೇಳಿರುವುದು ಟೇಕ್ ಪೀಸ್, ಗಿವ್ ಪೀಸ್. ಶಾಂತಿ, ಸಮಾಧಾನದಿಂದ ನೀವು ಬಾಳಿರಿ ಅಂತ ಆಗಿರುತ್ತದೆ. ಅದಕ್ಕೋಸ್ಕರ ಇಲ್ಲಿರೋ ಮಕ್ಕಳೊಂದಿಗೆ ಹೇಳಲಿಕ್ಕಿರೋದು, ನಾವು ಕಲಿಯುತ್ತಿರುವಾಗ ನಮ್ಮ ಕಲಿಕೆಯೊಂದಿಗೆ, ನಾಲೆಜೊಂದಿಗೆ ಶಾಂತಿಯು, ಸಮಾಧಾನವು, ರೆಸ್ಪೆಕ್ಟ್, ತಂದೆ ತಾಯಿಯವರೊಂದಿಗೆ, ಗುರು ಹಿರಿಯರೊಂದಿಗೆ, ನಮಗೆ ಕಲಿಸುವ ಒಂದು ಅಕ್ಷರ ಕಲಿಸಿದಂತಹ ಒಂದು ಗುರುವಾದರೂ ಕೂಡ ಅವರೊಂದಿಗೆ ನಾವು ರೆಸ್ಪೆಕ್ಟ್ ತೋರಿಸಬೇಕು, ಮರ್ಯಾದೆಯನ್ನು ತೋರಿಸಬೇಕು. ಅಂದರೆ ನನ್ನೊಟ್ಟಿಗೆ ಕಲಿಯುವಂತಹ ವಿದ್ಯಾರ್ಥಿಗಳೊಂದಿಗೆ ನಾನು ಸದಾ ಸಮಯ ಹೇಳ್ತೇನೆ, ಅಂದರೆ ನಮ್ಮ ನಾಲೆಜಲ್ಲಿ, ಎಜುಕೇಷನಲ್ಲಿ ನಾವು A+ ರ್ಯಾಂಕ್, ಡಿಸ್ಟಿಂಕ್ಷನ್ ತೆಗಿತೇವೆ. ಇಲ್ಲೀಗ ಆಗಲೇ ನಾವು ಕೊಟ್ಟಾಯಿತು, ಡಿಸ್ಟಿಂಕ್ಷನ್ ಪಡೆದಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಕಾಣಿಕೆಯನ್ನು ಕೊಟ್ವಿ. ಆದರೆ ನಮ್ಮ ಜೀವನವು ಕೇವಲ ಸರ್ಟಿಫಿಕೇಟಲ್ಲಿ ಮಾತ್ರ ಸೀಮಿತವಾಗಬಾರದು. ಅಂದರೆ ನಾವು ಕಲಿತಂತಹ ನಾಲೆಜ್ ಕೇವಲ ಎಕ್ಸಾಮಿಗೆ ಮಾತ್ರ ಸೀಮಿತವಾಗಬಾರದು. ಅದು ನಮ್ಮ ಲೈಫಿಗೂ ಕೂಡ ಅದರ ಎಫೆಕ್ಟ್, ಅದರ ಪರಿಣಾಮ, ಅದರ ಒಳ್ಳೆಯ ಪಾಸಿಟಿವ್ ರಿಸಲ್ಟ್ ಬರಬೇಕು. ಅಂದರೆ ನಾವು ಸ್ಕೂಲಲ್ಲಿ ಅದೇ ಥರ ರಿಲೀಜಿಯಸ್ ಸ್ಕೂಲಲ್ಲಿ ನಾವು ಒಳ್ಳೆಯ ಮೊರಾಲಿಟಿಯನ್ನು ನಾವು ಕಲಿತೇವೆ, ಆದರೆ ಅದು ಓನ್ಲಿ ಫಾರ್ ಎಕ್ಸಾಮ್ ಪರ್ಪಸ್ ಮಾತ್ರ ಆಗಬಾರದು. ಆ ಕಲಿತಂತಹ ನಾಲೆಜ್ ನಮ್ಮ ಜೀವನದಲ್ಲಿ ಅಳವಡಿಸುವಂತಹ ಒಂದು ಒಳ್ಳೆಯ ನಾಲೆಜ್ ಪ್ಲಸ್ ವಿಸ್ಡಮ್ ಆಗಿ ನಾವು ಅದು ತೆಗೆದುಕೊಳ್ಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾನು ನಿಮ್ಮೊಂದಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅಂದರೆ ನಾನು ಕಲಿತಂತಹ ಪ್ರೈಮರಿ ಹೈಸ್ಕೂಲ್ ಇಲ್ಲಿ ಬೋಂದೆಲ್ MGC ಮಹಾತ್ಮ ಗಾಂಧಿ ಸೆಂಟನರಿ ಹೈಸ್ಕೂಲಲ್ಲಿ ನಾನು ಕಲಿತದ್ದು. ಅಲ್ಲಿ ನಾನು ಯಾಕೆಂತ ಹೇಳ್ತಿದ್ದೆ ಅಂತ ಹೇಳಿದ್ರೆ, ನಾನು ಕಲಿತಂತಹ 4ನೇ ತರಗತಿ
5ನೇ ತರಗತಿ 6th 7th ಈ 4 ತರಗತಿಯಲ್ಲಿ ನನಗೆ ಕಲಿಸಿದ್ದು ಒಬ್ಬರೇ ಒಂದು ಟೀಚರ್. ಇವತ್ತು ಕೂಡ ನಾನು ಆ ಟೀಚರ್ನ ಮರೆಯಲಿಲ್ಲ. ಟೀಚರ್ನ ಹೆಸರು ಕೋನಿ ಸೆಲ್ಡಾನ ಅಂತೇಳಿ. ಇವತ್ತು ಕೂಡ ನಾನು ಮರೀಲಿಕ್ಕೆ ಚಾನ್ಸ್ ಇಲ್ಲ. ಅಂದರೆ ನಮಗೆ ಅಷ್ಟು ಒಳ್ಳೆಯ ಮೊರಾಲಿಟಿ, ನಾವು ಕಲಿತಿರುವಾಗ ಸ್ಕೂಲಲ್ಲಿ ಕಲಿತಿರುವಾಗ ಮಾರಲ್ ಸೈನ್ಸ್ ಎಂಬ ಒಂದು ಟೆಕ್ಸ್ಟ್ ಬುಕ್ ಇತ್ತು, ಈಗಲೂ ಉಂಟಲ್ಲ ಮಾರಲ್ ಸೈನ್ಸ್. ಅಂದರೆ ಆ ಕ್ಲಾಸ್ ತೆಗೆಯುವಾಗ ಟೀಚರ್ನವರು ಆ ನಮ್ಮ ಕೋನಿ ಸೆಲ್ಡಾಣ ಅಂತ ಹೇಳುವ ಆ ಟೀಚರ್ ನಮಗೆ ಹೇಳ್ತಿದ್ದದ್ದು ನಮ್ಮ ಮನಸ್ಸಿಗೆ ಮುಟ್ಟುವಂತಹ ಒಂದು ಮಾತಾಗಿತ್ತು. ನಾವು ಮಾತಾಪಿತರನ್ನು, ಹಿರಿಯವರನ್ನು ಹೇಗೆ ರೆಸ್ಪೆಕ್ಟ್ ಅವರಿಗೆ ಕೊಡಬೇಕು, ಚಿಕ್ಕವರೊಂದಿಗೆ ಕರುಣೆ ಹೇಗೆ ತೋರಬೇಕು ಅಂತಹ ಒಂದು ಪಾಠವನ್ನು ಅವರು ಹೇಳಿಕೊಡ್ತಿದ್ದರು. ಅವತ್ತು ನಮಗೆ ಆ ಪ್ರಾಯದಲ್ಲಿ, ಆ ಏಜ್ನಲ್ಲಿ ಮನಸ್ಸಿಗೆ ಅಷ್ಟು ಎಫೆಕ್ಟ್ ಆಗಲಿಲ್ಲ. ಆದರೂ ಕೂಡ ಅದರ ಎಫೆಕ್ಟನ್ನು ಈಗ ನಮಗೆ ಗೊತ್ತಾಗ್ತಾ ಉಂಟು. ಟೀಚರ್ ಹೇಳಿದಂತಹ ಮಾತುಗಳು, ಅದು ಒಂದು ಮಾತಂದರೆ ಗೋಲ್ಡನ್ ವರ್ಡ್ಸ್, ಇಟ್ ಕ್ಯಾನಾಟ್ ಬಿ ರಿಪೀಟೆಡ್. ಅವತ್ತವರು ಹೇಳಿದರು, ಆ ಮಾತಿನ ಎಕೋ ಇವತ್ತು ಕೂಡ ಮನಸ್ಸಲ್ಲಿ ಬಡಿತಾ ಇದೆ. ಎಲ್ಲಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ತುಂಬ ಸಮಯದಿಂದ ಅವರನ್ನು ಕಾಣಬೇಕಂತ ನಾನು ಇಚ್ಛಿಸಿದೆ, ಎಲ್ಲಿಯೂ ಸಿಗಲಿಲ್ಲ ಅವರು. ಆದರೂ ಕೂಡ ನನಗೆ ಅದೇ ಒಂದು ಮಾತಿನ ಮುಂದೆ ಹೇಳಲಿಕ್ಕಿರೋದು, ನಾಲೆಜ್ ಪ್ಲಸ್ ವಿಸ್ಡಮ್. ಆ ಕಲಿತಂತಹ ನಾಲೆಜ್ ನಮ್ಮ ಮನಸ್ಸಿನಲ್ಲಿ, ನಮ್ಮ ಜೀವನದಲ್ಲಿ ಅದು ಪ್ರಾಕ್ಟಿಕಲಿ ಆಗಿ ಬರುವಂತಹ ನಾವು ಮಾಡಬೇಕು. ಇಷ್ಟು ಹೇಳುತ್ತಾ ಸೌಹಾರ್ದ ಸಮಾರಂಭಕ್ಕೆ ನನಗೆ ಒಂದೆರಡು ಮಾತನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಕ್ಕೆ ಇಲ್ಲಿರುವ ಸಂಸ್ಥೆಗೆ ನಾನು ಒಂದನೆಯನ್ನು ಥ್ಯಾಂಕ್ಸ್ ಎಂದು ಹೇಳುತ್ತಾ ನನ್ನ ಮಾತಿಗೆ ಕಡಿವಾಣ. ಚಿತ್ತರ ರಾಣಿ ಸಂಸ್ಥೆಯ ಗೌರವಾನ್ವಿತ ಪ್ರಾಂತ್ಯಾಧಿಕಾರಿಣಿ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಭಗಿನಿ ಜೂಲಿಯಟ್ ಲೋಬೋರವರು ಮಂಗಳೂರು ಪ್ರಾಂತ್ಯಾಧಿಕಾರಿಯಾಗಿ 4 ವರ್ಷದ ಅಮೋಘ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಈ ಸೇವೆಯ ಅವಧಿಯು ಅಂತ್ಯಗೊಳ್ಳಲಿರುವ ಸಂದರ್ಭದಲ್ಲಿ ಅವರಿಗೆ ನಮ್ಮ ಗೌರವದ ಸನ್ಮಾನವನ್ನು ಮಾಡಲು ಇಚ್ಛಿಸುತ್ತೇವೆ. ವೇದಿಕೆಯಲ್ಲಿ ಇರುವಂತಹ ಗಣ್ಯರೇ ಹಾಗೂ ಇಂದಿನ ಅಧ್ಯಕ್ಷತೆ ವಹಿಸಿದಂತಹ ಭಗಿನಿಯವರಾದಂತಹ ವಂದನೀಯ ಜೂಲಿಯಟ್ ಲೋಬೋರವರೇ, ಇಂದು ನಮ್ಮ ಕ್ರಿಸ್ಮಸ್ ಈ ಸೌಹಾರ್ದ ಸಮ್ಮಿಲನದ ಒಂದು ಅವಕಾಶದಲ್ಲಿ ನಾವು ತಮ್ಮನ್ನು ಒಂದು ಚಿಕ್ಕದಾದಂತಹ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ತಾವು ಆಗಮಿಸಿದ್ದೀರಿ, ತಮಗೆ ಅಭಿನಂದನೆಗಳು. ಎಲ್ಲರಿಗೂ ವಂದನೆಗಳು. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು, ಹೊಸ ವರ್ಷದ ಅಭಿನಂದನೆಗಳು. ಪ್ರಿಯರೇ, ವಂದನೀಯ ಭಗಿನಿ ಜೂಲಿಯಟ್ ಸಿಲ್ವಿಯಾ ಲೋಬೋ SRA ಕಾನ್ವೆಂಟ್ ಮಂಗಳೂರು ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಣಿಯವರಾಗಿ ಕಳೆದ 4 ವರ್ಷದಿಂದ ಅವರ ಅಮೋಘ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅಲ್ಲದೆ ನಮ್ಮ ಧರ್ಮಜ್ಯೋತಿ ಸಮಾಜ ಸೇವಾ ಸಂಸ್ಥೆಯ ಅಧ್ಯಕ್ಷೆಯಾಗಿಯೂ ಗೌರವದ ಸೇವೆಯಲ್ಲಿದ್ದಾರೆ. ಇದೇ ಸುಸಂದರ್ಭದಲ್ಲಿ SRA ಕಾನ್ವೆಂಟ್ 2022ನೇ ಜುಲೈಯಿಂದ 2023ನೇ ಜುಲೈವರೆಗೆ ಶತಮಾನೋತ್ಸವ ಆಚರಿಸುತ್ತಾ ಇರುವ ಅಮೋಘ ವರ್ಷದಲ್ಲಿ ವಂದನೀಯ ಭಗಿನಿ ಜೂಲಿಯಟ್ ಲೋಬೋರವರು ಪ್ರಾಂತ್ಯಾಧಿಕಾರಿಣಿಯಾಗಿ ಸೇವೆ ಸಲ್ಲಿಸುತ್ತಿರುವುದು ಚಿರಸ್ಮರಣೀಯವಾದುದು. ಭಗಿನಿ ಜೂಲಿಯಟ್ ರವರು ಸ್ವಭಾವತಃ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವುಳ್ಳವರು, ಸ್ನೇಹಜೀವಿ, ಕಿರಿಯರ ಮೇಲೆ ಪ್ರೀತಿ, ಹಿರಿಯರ ಮೇಲೆ ಸಂಗಡ ಗೌರವಯುತವಾಗಿ ನಡೆದುಕೊಳ್ಳುವಂತಹ ಅವರ ಸ್ವಭಾವ ಅನುಕರಣೀಯವಾದುದು. ಸ್ನಾತಕೋತ್ತರ ಪದವೀಧರರಾದ ನೀವು SRA ಕಾನ್ವೆಂಟಿನ ವಿವಿಧ ಜವಾಬ್ದಾರಿಯುತ ವಿಭಾಗದಲ್ಲಿ ಸಮರ್ಪಣಾ ಭಾವನೆಯಿಂದ ಸೇವೆ ಸಲ್ಲಿಸುತ್ತಾ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದೀರಿ. ವಂದನೀಯ ಭಗಿನಿ ಜೂಲಿಯಟ್ ರವರೇ, ತಮ್ಮ ನಿಷ್ಕಾಮ ಸೇವೆಗೆ ಆ ಪರಮಾತ್ಮ ತಮಗೆ ಆಯುರಾರೋಗ್ಯ ಭಾಗ್ಯವನ್ನು ನೀಡಲಿ, ಮಾತ್ರವಲ್ಲ ತಮ್ಮ ಸೇವೆ ಚಿರಾಯುವಾಗಲೆಂದು ಪ್ರಾರ್ಥಿಸುತ್ತಾ ಶುಭ ಹಾರೈಸುತ್ತೇವೆ. ಧನ್ಯವಾದಗಳು. ಸಂಯೋಜಕರು ಮತ್ತು ಬಳಗ ಧರ್ಮಜ್ಯೋತಿ ಸಮಾಜ ಸೇವಾ ಸಂಸ್ಥೆ ವಾಮಂಜೂರು. ಧನ್ಯವಾದಗಳು. ಎಲ್ಲರೂ ಕೈ ಚಪ್ಪಾಳೆ ತಟ್ಟಿ ಈ ಸನ್ಮಾನ ಕಾರ್ಯವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಜಯಂತಿ ಹಬ್ಬದ ಸಡಗರ. ಜಗತ್ತಿನಾದ್ಯಂತ ಜನರು ಕ್ರಿಸ್ಮಸ್ ಉಡುಗೆಗಳ ಖರೀದಿ, ಗೋಧಲಿ ಅಲಂಕಾರ, ಕ್ರಿಸ್ಮಸ್ ತಿಂಡಿ ತಿನಿಸುಗಳನ್ನು ತಯಾರಿಸುವ ಕೆಲಸಗಳಲ್ಲಿ ಮಗ್ನರಾಗಿರುತ್ತಾರೆ. ಕ್ರಿಸ್ಮಸ್ ಹಬ್ಬವೆಂದರೆ ಕೇವಲ ಹೊರ ವಿಷಯಗಳಿಗೆ ಸೀಮಿತವಾದುದಲ್ಲ, ಇದಕ್ಕಿಂತ ಹೆಚ್ಚಾಗಿ ನಮ್ಮ ಆಂತರಿಕ ವಿಚಾರಗಳಿಗೆ ಸಂಬಂಧಪಟ್ಟದ್ದಾಗಿದೆ. ಮನುಕುಲದ ರಕ್ಷಣೆಗಾಗಿ ಯೇಸು ಬೆತ್ಲೆಹೇಮಿನಲ್ಲಿ ಮಾನವ ರೂಪ ತಾಳಿ ಮಾತೆ ಮರಿಯಳ ಮುಖಾಂತರ ಜನಿಸಿದರು. ತುಂಬು ಗರ್ಭಿಣಿ ಮರಿಯಮ್ಮನವರ ಯೇಸುವಿನ ಜನನಕ್ಕಾಗಿ ಸ್ಥಳ ಹುಡುಕಿಕೊಂಡು ಹೋದಾಗ ಅವರಿಗೆ ಯಾರೂ ಸ್ವಾಗತಿಸಲಿಲ್ಲ. ಅವರಿಗೆ ಸ್ವಾಗತಿಸಿದವರು ಕೇವಲ ಕುರುಬರು. ಯೇಸು ಜನಿಸಿದ್ದು ಮುಗ್ಧ ಪ್ರಾಣಿಗಳ ನಡುವೆ, ಮೂಕ ದನ ಕರುಗಳ ನಡುವೆ, ಬಡ ಕುರುಬರ ಮಧ್ಯೆ. ರಾಜಾದಿರಾಜ, ದೇವಾದಿದೇವ, ಪರಮೋನ್ನತ ದೇವರು ಎಂದು ಈ ಗೋದಲಿಗಳಲ್ಲಿ ಜನಿಸಲು ಆಶಿಸುವುದಿಲ್ಲ. ಬದಲಾಗಿ ನಮ್ಮ ಪ್ರತಿಯೊಬ್ಬರ ಹೃದಯವೆಂಬ ಆಲಯದಲ್ಲಿ, ನಮ್ಮ ಕುಟುಂಬವೆಂಬ ಶಾಂತಿಯ ನೆಲೆಯಲ್ಲಿ, ಲವಲವಿಕೆ ಎಂದಿರುವ ನಮ್ಮ ಸಮಾಜದಲ್ಲಿ ಬದುಕಲು ಇಚ್ಛಿಸಿರುತ್ತಾರೆ. ಯೋಹಾನನ ಶುಭ ಸಂದೇಶ ಅಧ್ಯಾಯ 3 ವಾಕ್ಯ 16 ಹೀಗೆನ್ನುತ್ತದೆ: ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೋ ಅವರು ತನ್ನ ಏಕೈಕ ಪುತ್ರನನ್ನು ನಮ್ಮ ರಕ್ಷಣೆಗಾಗಿ ಧಾರೆ ಎರೆದರು. ದೇವರ ಅತೀವ ಪ್ರೀತಿ ಮಾನವ ಕುಲಕ್ಕಾಗಿ ಇಲ್ಲಿ ಕಾಣಸಿಗುತ್ತದೆ. ಯೇಸುಕ್ರಿಸ್ತರು ದೇವರು ಮಾತ್ರವಲ್ಲದೆ ಮಾನವ ರೂಪ ತಾಳಿ ಮಾನವೀಯತೆಯನ್ನು ಹೊಂದಿರುತ್ತಾರೆ. ಕತ್ತಲೆಯಿಂದ ತುಂಬಿ ಹೋದ ಈ ಲೋಕಕ್ಕೆ ಬೆಳಕಾಗಿ ಯೇಸು ಈ ಧರೆಗೆ ಬಂದರು. ಮನುಷ್ಯನ ಕಣ್ಣೀರನ್ನು ಒರೆಸಲು, ಕಷ್ಟಗಳನ್ನು ನೀಗಿಸಲು, ಜೀವನದಲ್ಲಿ ವಿಶ್ವಾಸವನ್ನು ಕಳೆದುಕೊಂಡು ಹೋದವರಿಗೆ ವಿಶ್ವಾಸವನ್ನು ನೀಡಲು ಯೇಸು ಈ ಜಗತ್ತಿಗೆ ಶಾಂತಿಯ ದ್ಯೋತಕ, ಪ್ರೀತಿಯ ಸಂಕೇತವಾಗಿ ಮಾನವ ರೂಪ ತಾಳಿದರು. ಕ್ರಿಸ್ಮಸ್ ಅಂದರೆ ನಮಗೆ ಶಾಂತಿ, ಸಮಾಧಾನ, ಪರಸ್ಪರ ಪ್ರೀತಿ ಹಂಚಿಕೊಳ್ಳುವ ಹಬ್ಬ, ಸಂಭ್ರಮ, ಸಡಗರ. ಇಂದು ಕ್ರಿಸ್ಮಸ್ ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ಯೇಸು ಕ್ರಿಸ್ತರಲ್ಲಿರುವ ಮಾನವೀಯತೆಯನ್ನು ನಮ್ಮದಾಗಿಸುವುದು ಅತಿ ಮುಖ್ಯವಾಗಿದೆ. ನಮ್ಮ ನಡೆನುಡಿ, ಚಲನವಲನಗಳಲ್ಲಿ ನಾವು ಇತರರನ್ನು ನಮ್ಮನ್ನು ಯಾವ ರೀತಿಯಾಗಿ ನಡೆಸಿಕೊಳ್ಳಬೇಕೆಂದು ಆಶಿಸುತ್ತೇವೆ, ಅಂತೆಯೇ ಪರರನ್ನು ನೋಡಿಕೊಳ್ಳೋಣ. ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಎಲ್ಲರಿಗೆ ಒಳ್ಳೆಯದನ್ನೇ ಮಾಡಿದರು, ಒಳ್ಳೆಯದನ್ನೇ ಆಶಿಸಿದರು. ಅವರು ಹೇಳಿದ್ದನ್ನು ಕಾರ್ಯರೂಪದಲ್ಲಿ ಮಾಡಿ ತೋರಿಸಿದರು. ಎರಡು 2000 ವರ್ಷಗಳ ಹಿಂದೆ ದೇವಕುಮಾರನಾಗಿ ಜನಿಸಿ ಬಂದ ಯೇಸು ಕ್ರಿಸ್ತರು ಕೇವಲ ಕ್ರೈಸ್ತರಾಗಿ ಮಾತ್ರ ಬಂದವರಲ್ಲ, ಆದರೆ ಇಡೀ ಮನುಕುಲದ ರಕ್ಷಣೆಗಾಗಿ ಮಾನವ ರೂಪ ತಾಳಿ ಬಂದರು. ಯೇಸು ಕ್ರಿಸ್ತರನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಆತನು ನಿತ್ಯ ಜೀವ ಹೊಂದಬೇಕು. ಈ ಒಂದು ಉದ್ದೇಶದಿಂದ ದೇವರು ತನ್ನ ಏಕೈಕ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದ್ದರು. ಈ ಸಂದರ್ಭದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಾಗ ಈ ಹಬ್ಬದ ಇತಿಮಿತಿಗಳಲ್ಲಿ ಯೇಸು ಕ್ರಿಸ್ತನನ್ನು ಕಳೆದುಕೊಳ್ಳುವುದು ಬೇಡ. ನಾವು ಈ ದಿನಗಳಲ್ಲಿ ಯೇಸು ಕ್ರಿಸ್ತರಿಂದ ಹೆಚ್ಚಾಗಿ ಸಂತಕ್ಲೋಸ್ ಹಾಗೂ ಇತರ ಹೊರ ಆಡಂಬರಗಳ ಮೇಲೆ ಹೆಚ್ಚು ಗಮನವನ್ನು ಕೊಡುತ್ತೇವೆ. ಯೇಸು ಕ್ರಿಸ್ತರು ನಮ್ಮಿಂದ ಮರೆಯಾಗುವುದು ಬೇಡ. ಈ ಹಬ್ಬ ಅರ್ಥಪೂರ್ಣವಾಗಬೇಕಾದರೆ ಯೇಸು ಕ್ರಿಸ್ತ ನಮ್ಮ ಹೃದಯಗಳಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ ಜನಿಸಿ ಬರಬೇಕು. ಪ್ರತಿದಿನ ಪ್ರತಿಕ್ಷಣ ಯೇಸು ಕ್ರಿಸ್ತರು ನಮ್ಮೊಂದಿಗಿರಲು ಹಾತೊರೆಯುತ್ತಾರೆ. ಅವರಿಗೆ ನಮ್ಮ ಜೀವನದಲ್ಲಿ ಪ್ರಥಮ ಸ್ಥಾನವನ್ನು ಕೊಡೋಣ. ಅವರಲ್ಲಿ ಮಾನವೀಯ ಗುಣಗಳನ್ನು ನಾವು ನಮ್ಮದಾಗಿಸೋಣ. ಏಕತೆ, ಸಮನ್ವಯತೆ, ಪರಿಹಿತ, ತ್ಯಾಗ, ಅನ್ಯೋನ್ಯತೆಯನ್ನು ಮತ್ತು ಪ್ರೀತಿಯ ಜೀವನವನ್ನು ನಾವು ನಮ್ಮದಾಗಿಸೋಣ. ಎಲ್ಲರಲ್ಲಿಯೂ ಪರಸ್ಪರ ಪ್ರೀತಿ, ಬಾಂಧವ್ಯವನ್ನು ಬೆಳೆಸೋಣ. ಸರ್ವಧರ್ಮ ಸಮನ್ವಯತೆಯನ್ನು ಬೆಳೆಸಿಕೊಳ್ಳೋಣ. ಇಲ್ಲಿ ಒಂದು ಪುಟ್ಟವಾದ ಕಥೆಯನ್ನು ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಮ್ಮೆ ಒಂದು ಸುಂದರ ಗುಲಾಬಿ ತೋಟದಲ್ಲಿ ತುಂಬ ಕೆಂಪು ಗುಲಾಬಿಗಳು ಇರುವಾಗ ಅದರ ಮಧ್ಯದಲ್ಲಿ ಒಂದು ಬಿಳಿ ಗುಲಾಬಿ ಇರುತ್ತೆ. ಆ ಬಿಳಿ ಗುಲಾಬಿಗೆ ಯಾವಾಗಲೂ ನಾನು ಕೂಡ ಆ ಕೆಂಪು ಗುಲಾಬಿ ಹಾಗೆ ಕೆಂಪಾಗಿ ಕಂಗಳಿಸಬೇಕಂತ ತುಂಬ ಆಸೆ ಇರುತ್ತೆ.
ಹಾಗಿರುವಾಗ ಒಂದು ಸಲ ಆ ಕೆಂಪು ಗುಲಾಬಿ ಅಲ್ಲಿರುವ ತನ್ನ ಫ್ರೆಂಡ್ ಜೊತೆಯಲ್ಲಿ ಪಾರಿವಾಳ, ಅಲ್ಲೊಂದು ಪಾರಿವಾಳದ ಅವರ ಹತ್ರ ಹೇಳಿಕೊಳ್ಳುತ್ತೆ, ಆ ಕೆಂಪು ಗುಲಾಬಿ ಹಾಗೆ ನನ್ನನ್ನು ಕೂಡ ಕೆಂಪಾಗಿಸು ಅಂತ ಕೇಳಿಕೊಳ್ಳುವಾಗ ಆ ಪಾರಿವಾಳ ಹೇಳುತ್ತದೆ ಅದು ಸಾಧ್ಯವಿಲ್ಲ. ಆಗ ಆ ಬಿಳಿ ಗುಲಾಬಿ ಪುನಃ ಹೋಗಿ ನನಗೆ ಕೂಡ ಈ ಕೆಂಪು ಗುಲಾಬಿಯ ತೋಟದಲ್ಲಿ ನಾನು ಕೂಡ ಕೆಂಪಾಗಿ ಕಂಗಳಿಸಬೇಕು ಅಂತ ಹೇಳುವಾಗ ಪುನಃ ಬಂದು ಕೇಳುವಾಗ ಕಡೆಗೆ ಆ ಪಾರಿವಾಳ ತಾನು ಹೋಗಿ ಆ ಬಿಳಿ ಗುಲಾಬಿ ಮೇಲೆ ಒಂದು ಮುಳ್ಳಿನ ಮೇಲೆ ಕೂತುಕೊಂಡು ಅದರ ರಕ್ತವನ್ನು ತ್ಯಾಗ ಮಾಡಿ ಆ ಬಿಳಿ ಗುಲಾಬಿಗೆ ಕೊಟ್ಟು ಅದನ್ನು ಕೆಂಪಾಗಿಸ್ತದೆ. ಹಾಗೆ ತನ್ನ ಜೀವವನ್ನೇ ಆ ಪಾರಿವಾಳ ತೆಗೆದು ಬಿಟ್ಟು ಆ ರಕ್ತವನ್ನು ಕೊಟ್ಟು ತನ್ನ ಜೀವವನ್ನೇ ಪ್ರಾಣತ್ಯಾಗ ಮಾಡುತ್ತಾರೆ. ಪ್ರಿಯರೇ, ಇದೊಂದು ಸಣ್ಣ ಕತೆ. ಇದೇ ರೀತಿ ನಮ್ಮ ದೇವರು ನಮ್ಮನ್ನು ಇಷ್ಟು ಪ್ರೀತಿ ಮಾಡಿದರು, ತನ್ನ ಒಬ್ಬನೇ ಪುತ್ರ ಯೇಸುವನ್ನು ಈ ಲೋಕಕ್ಕೆ ಕಳಿಸಿ ನಮ್ಮನ್ನು ನಿಮ್ಮನ್ನು ಇಷ್ಟನ್ನು ಪ್ರೀತಿ ಮಾಡಿ ಆ ದೇವರು ಯೇಸು ಸ್ವಾಮಿಯವರು ತಮ್ಮ ಜೀವವನ್ನೇ ತ್ಯಾಗ ಮಾಡಿ ನಮಗೆಲ್ಲರಿಗೆ ಜೀವವನ್ನು ಕೊಟ್ಟರು. ಇಂದು ನಾವು ಆ ಯೇಸು ಸ್ವಾಮಿಯ ಹುಟ್ಟುಹಬ್ಬ ನೆನೆಸುವಾಗ ನಾವೆಲ್ಲರೂ ಹೇಳಿದರು, ನಮಗೆಲ್ಲರಿಗೆ ದೇವರು ಪರಸ್ಪರ ಪ್ರೀತಿ, ಶಾಂತಿ, ನೆಮ್ಮದಿಯಿಂದ ಜೀವಿಸಲಿಕ್ಕೆ ನಮಗೆಲ್ಲರಿಗೆ ಕರೆಯನ್ನು ಕೊಟ್ಟಿದ್ದಾರೆ. ಅಂತೆಯೇ ಇಲ್ಲಿ ನಾವು ಎಲ್ಲರೂ ಕ್ರಿಶ್ಚಿಯನರು, ಹಿಂದೂ, ಮುಸಲ್ಮಾನರು ಯಾರು ಭೇದ ಭಾವವಿಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿ ಹಾಗೆ ಎಲ್ಲರೂ ಕೂತ್ಕೊಂಡಿದ್ದೇವೆ. ಹಾಗೆ ನಮ್ಮ ಜೀವನದಲ್ಲಿ ನಾವು ಕೂಡ ಇದೇ ರೀತಿ ನಮ್ಮ ಜೀವನವನ್ನು ನಡೆಸೋಣ. ಒಮ್ಮೆ ಒಬ್ಬನು ದೇವಸ್ಥಾನದಲ್ಲಿ ಕೂತುಕೊಂಡು ಗಂಟೆ ಪ್ರಾರ್ಥನೆ ಮಾಡುವಾಗ ಆ ದೇವನು ಅವನಿಗೆ ಪರಮಾತ್ಮನ ಹೇಳ್ತಾನಂತೆ, ನೀನು ಇಲ್ಲಿ ಕೂತುಕೊಂಡು ಟೈಮ್ ವೇಸ್ಟ್ ಮಾಡುವ ಬದಲಿಗೆ ಪರಮಾತ್ಮನ ಇಲ್ಲಿ ಸಿಗಲಿಕ್ಕೆ ಬರುವ ಬದಲು ನೀನು ಆ ಬಡ ಬಗ್ಗರಿಗೆ ಕಷ್ಟದಲ್ಲಿರುವನ್ನು ಸ್ಪಂದಿಸು, ಆಗ ನಾನೇ ನಿನ್ನನ್ನು ಹುಡುಕಿಕೊಂಡು ಬರುವೆನು. ನೀನು ಇಲ್ಲಿ ಬಂದು ಪ್ರಾರ್ಥನೆ ಮಾಡುವ ನನ್ನನ್ನು ಹುಡುಕಿಕೊಂಡು ಬರುವ ಕಾರಣಕ್ಕೆ ನಾನೇ ನಿನ್ನನ್ನು ಹುಡುಕಿಕೊಂಡು ಬರುವೆನು ಅಂತ ಆ ಪರಮಾತ್ಮನು ಹೇಳಿದನಂತೆ. ಅಂತೆಯೇ ಪ್ರೀತಿಯ ಬಂಧು ಬಾಂಧವರೇ, ಇವತ್ತು ನಾವು ಕ್ರಿಸ್ಮಸ್ ಹಬ್ಬವನ್ನು ಈ ಸಂದರ್ಭದಲ್ಲಿ ಆಚರಿಸುವಾಗ ನಿಮಗೆಲ್ಲರಿಗೂ ನಾನು ಕ್ರಿಸ್ಮಸ್ ಹಬ್ಬ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ. ಮತ್ತು ನಿಮಗೆಲ್ಲರಿಗೆ ಆ ಪರಮಾತ್ಮನು, ಆ ಭಗವಂತನು ನಿಮ್ಮ ಕುಟುಂಬಗಳನ್ನು, ನಿಮ್ಮ ಮಕ್ಕಳನ್ನು ಎಲ್ಲರನ್ನು ಆಶೀರ್ವದಿಸಲಿ. ಮತ್ತು ಈ ಸಂಸ್ಥೆಯನ್ನು ಇವತ್ತು ತುಂಬ ಚೆಂದವಾಗಿ ನಾವು ಸರ್ವಧರ್ಮ ಸಮ್ಮೇಳನವನ್ನು ತುಂಬ ಚೆನ್ನಾಗಿ ನಮ್ಮ ಮಕ್ಕಳು ಎಲ್ಲ ಧರ್ಮದ ಈ ಪವಿತ್ರ ಗ್ರಂಥಗಳನ್ನು ಓದಿ ಅದರ ಅರ್ಥವನ್ನು ನಮಗೆಲ್ಲರಿಗೆ ತಿಳಿಸಿದರು. ತುಂಬ ಚೆನ್ನಾಗಿ ಅವರು ತಿಳಿಸಿದರು. ಮತ್ತು ಎಲ್ಲ ಧರ್ಮದಲ್ಲಿ ಒಂದೇ ಹೇಳುವುದು, ನಾವು ಶಾಂತಿ ಪ್ರೀತಿಯಿಂದ ಬಾಳಬೇಕು. ಭಗವಂತನು ನಮ್ಮೆಲ್ಲರನ್ನು ಇದೇ ಅವರ ಆಶೆ ಆಗಿದೆ. ಎಲ್ಲರಿಗೆ ಶುಭ ಕೋರುತ್ತಾ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆಗೆ ಇಲ್ಲಿ ಬರಮಾಡಿದ ಸಿಸ್ಟರ್ ಜಾಯಲ್, ಈಗ ಫಾದರ್ ಹೇಳಿದರು, ಎಷ್ಟೋ ಜನರಿಗೆ ಈ ಸಂಸ್ಥೆ ಬಡ ಮಕ್ಕಳಿಗೆ, ಬಡ ಕುಟುಂಬದವರಿಗೆ, ಎಷ್ಟೋ ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡಿ ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳನ್ನು ಅವರು ಹೇಗೆ ಸಹಾಯ ಮಾಡಿದ್ದಾರೋ ಹಾಗೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಬೇರೆಯವರಿಗೆ, ನಿಮಗೆ ದೇವರ ಆಶೀರ್ವಾದ ಕೊಡುವಾಗ ನೀವು ಕೂಡ ಬೇರೆಯವರಿಗೆ ಹೆಲ್ಪ್ ಮಾಡಿ, ಸಹಾಯ ಮಾಡಿ, ಬೇರೆಯವರು ಕೂಡ ನಾವು ಸಹಾಯ ಮಾಡಬೇಕು ಎಂದು ಹೇಳಿ ನನಗೆ ಈ ಸಂದರ್ಭ ಒದಗಿಸಿಕೊಟ್ಟ ಎಲ್ಲರಿಗೆ ಧನ್ಯವಾದಗಳನ್ನು ಕೋರುತ್ತಾ ಎಲ್ಲರಿಗೆ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಧನ್ಯವಾದಗಳು ಸಿಸ್ಟರ್. ಕೈ ಚಪ್ಪಾಳೆ.
ಎಲ್ಲರಿಗೂ ನಮಸ್ಕಾರ ಹಾಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಇಂದಿನ ನಮ್ಮ ಕ್ರಿಸ್ಮಸ್ ಹಬ್ಬದ ಆಚರಣೆಯ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮಕ್ಕೆ ತಮ್ಮ ಸಂಪೂರ್ಣ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಲು ಸಹಕರಿಸಿದ ಮಂಗಳೂರು ಪ್ರಾಂತ್ಯಾಧಿಕಾರಿಣಿಯವರಾದ ವಂದನೀಯ ಭಗಿನಿ ಜೂಲಿಯಟ್ ಲೋಬೋ SRA ಇವರಿಗೆ ನಾನು ಇಲ್ಲಿ ನೆರೆದ ಸರ್ವರ ಪರವಾಗಿ ಗೌರವಪೂರ್ಣ ಹಾರ್ದಿಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಹಿತನುಡಿಗಳನ್ನಾಡಿ ಶುಭ ಹಾರೈಸಿದ ನಮ್ಮ ತಿರುವೇಲುವಾಡಿನ ಕಾರ್ಪೊರೇಟರ್ವರಾದ ಶ್ರೀಮತಿ ಹೇಮಲತಾ R. ಸಾಲ್ಯನ್ರವರಿಗೆ ನಾನು ಇಲ್ಲಿ ನೆರೆದ ಸರ್ವರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಪ್ರಜೆಗಳ ಸೇವೆಯೇ ಪರಮಾತ್ಮನ ಸೇವೆ ಎಂದು ತಿಳಿದಿರುವಂತಹ ಬ್ರಹ್ಮಕುಮಾರಿ ಸ್ನೇಹ ಇವರಿಗೆ ಅನಂತ ಗೌರವಪೂರ್ಣ ಹಾರ್ದಿಕ ಕೃತಜ್ಞತೆಗಳೊಂದಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಮ್ಮ ಅಕ್ಕರೆಯ ಕರೆಗೆ ಓಗೊಟ್ಟು ಸಕಾಲದಲ್ಲಿ ಆಗಮಿಸಿ ನಮ್ಮ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡು ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ನೀಡಿ ಶುಭ ಹಾರೈಸಿದ ಬೋಂದೇಲ್ ಚರ್ಚಿನ ಧರ್ಮಗುರುಗಳಾದ ವಂದನೀಯ ಫಾದರ್ ಪೀಟರ್ ಗೊನ್ಸಾಲ್ವಿಸ್ ರವರಿಗೆ ನಾನು ಅಭಿಮಾನದಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಮ್ಮ ಸರ್ವಧರ್ಮ ಸಮ್ಮೇಳನಕ್ಕೆ ಆಗಮಿಸಿ ಶುಭ ನುಡಿಗಳನ್ನು ಆಡಿದ ಗೌರವಾನ್ವಿತ ಕಟಿಬರಿಗೆ ಪ್ರಣಾಮಗಳೊಂದಿಗೆ ಅನಂತ ಧನ್ಯವಾದಗಳು. ನಮ್ಮ ವಾಮಂಜೂರ್ SRA ಕಾನ್ವೆಂಟಿನ ಸುಪೀರಿಯರ್ ಭಗಿನಿ ಮಾರ್ಲೆಟ್ ರವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಗರಿಷ್ಠ ಅಂಕ ತೆಗೆದ ಮಕ್ಕಳಿಗೆ ಉಡುಗೊರೆಯನ್ನು ನೀಡಿ ಪ್ರೋತ್ಸಾಹಿಸಿದ್ದಾರೆ. ಸಿಸ್ಟರ್ ಅವರೇ, ತಮಗೂ ನಾನು ಸರ್ವರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಕ್ರಿಸ್ಮಸ್ ಆಚರಣೆ ಉಸ್ತುವಾರಿಯನ್ನು ವಹಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದ ಧರ್ಮಜ್ಯೋತಿ ಸಂಸ್ಥೆಯ ನಿರ್ದೇಶಕಿ ವಂದನೀಯ ಭಗಿನಿ ಜಾಯಲ್ ರವರಿಗೆ ನಾನು ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವಂದನೀಯ ಪ್ರೊವಿನ್ಷಿಯಲ್ ರವರಾದ ಭಗಿನಿ ಜೂಲಿಯಟ್ ರವರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟಂತಹ ಶ್ರೀಯುತ ಟಿ ನಾಗೇಂದ್ರ ಸರ್ ಅವರಿಗೆ ನಾನು ಎಲ್ಲ ಗಣ್ಯರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮವನ್ನು ನೆರವೇರಿಸಲು ಸ್ಥಳದ ಅವಕಾಶವನ್ನು ನೀಡಿದ ವಿದ್ಯಾಜ್ಯೋತಿ ಶಾಲೆಯ ಮುಖ್ಯೋಪಾಧ್ಯಾಯಿನಿ ವಂದನೀಯ ಭಗಿನಿ ಅರ್ಚನಾ ಹಾಗೂ ವಂದನೀಯ ಭಗಿನಿ ವೆರೋನಿಕಾ, ಅಂತೆಯೇ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಲಿರುವ ಎಲ್ಲ ಮಕ್ಕಳಿಗೂ ಹಾಗೂ ತರಬೇತಿ ನೀಡಿದ ಶಿಕ್ಷಕರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸಂತ ಜೋಸೆಫ್ ಶಾಲೆಯ ಮುಖ್ಯೋಪಾಧ್ಯಾಯಿನಿಯವರಾದ ವಂದನೀಯ ಭಗಿನಿ ಆನ್ನಿ ಫೆರ್ನಾಂಡಿಸ್ ಹಾಗೂ ಶಿಕ್ಷಕರಿಗೂ ನೃತ್ಯ ಮಾಡಲಿರುವ ಎಲ್ಲ ಮಕ್ಕಳೆಲ್ಲರಿಗೂ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಹಾಗೂ ನಮ್ಮೊಂದಿಗೆ ಎಲ್ಲ ರೀತಿಯಲ್ಲಿ ಸಹಕರಿಸಿದ ಎಲ್ಲ SRA ಭಗಿನಿಯವರಿಗೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ರೀತಿಯಲ್ಲಿ ಸಹಕರಿಸಿದ ನಮ್ಮ ಧರ್ಮಜ್ಯೋತಿ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಹೃತ್ಪೂರ್ವಕ ನಮನಗಳು. ಇಂದಿನ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಅಲಂಕರಿಸಿ ಹಾಗೂ ಆಸನದ ವ್ಯವಸ್ಥೆಯನ್ನು ಕಲ್ಪಿಸಿದ ರೋಸ್ ಅರೇಂಜರ್ಸ್ ಮಾಲಕರಿಗೂ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಧ್ವನಿವರ್ಧಕವನ್ನು ಒದಗಿಸಿದ ಶ್ರೀಯುತ ರಾಜೇಶ್ ಹಾಗೂ ಬಳಗದವರಿಗೆ ಹಾಗೂ ಛಾಯಾಗ್ರಹಣ ಮಾಡಿದಂತಹ ಸುರಭಿ ಸ್ಟುಡಿಯೋದ ಮಾಲಕರಿಗೆ ಹಾಗೂ ವಿನೋದ್ ಗಂಗೂಳಿ ಅವರಿಗೆ ನಾನು ಸಂಸ್ಥೆಯ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸುತ್ತೇನೆ. ಊಟದ ವ್ಯವಸ್ಥೆಗೆ ಸಹಕರಿಸಿದ ಅನೀಫ್ ಹಾಗೂ ಅವರ ಬಳಗದವರಿಗೂ ವಂದನೆಗಳು.
ಈ ಕಾರ್ಯಕ್ರಮಕ್ಕೆ ಸ್ವಯಂ ಸೇವಕರಾಗಿ ನಮ್ಮೊಂದಿಗೆ ಸಹಕರಿಸಿದ ಎಲ್ಲ MSW ವಿದ್ಯಾರ್ಥಿಗಳಿಗೆ ಹಾಗೂ SRA ವೈಟ್ ಸ್ಟಾರ್ ಅಸೋಸಿಯೇಷನ್ ಸದಸ್ಯರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸುತ್ತೇನೆ. ಇಂದು ಉತ್ತಮ ಕಾರ್ಯನಿರ್ವಹಣೆ ಮಾಡಿರುವಂತಹ ಧರ್ಮಜ್ಯೋತಿ ಸಂಸ್ಥೆಯ ಶ್ರೀಮತಿ ನೀತಾ ಹಾಗೂ ಕುಮಾರಿ ಅಶ್ವಥರವರಿಗೆ ಇಲ್ಲಿ ನೆರೆದ ಎಲ್ಲರ ಪರವಾಗಿ ವಂದನೆಗಳು. ಇಲ್ಲಿ ನೆರೆದ ಎಲ್ಲ ಸ್ಪಾನ್ಸರ್ ಮಕ್ಕಳಿಗೂ ಹಾಗೂ ಹೆತ್ತವರಿಗೂ ಹಾಗೆಯೇ ಸ್ವಯಂ ಸೇವಕರಾಗಿ ಸಹಕರಿಸಿದ ಸರ್ವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಧನ್ಯವಾದಗಳು. ಮಗದೊಮ್ಮೆ ಸರ್ವರಿಗೂ ಕ್ರಿಸ್ಮಸ್ ಹಬ್ಬ ಹಾಗೂ ಹೊಸ ವರ್ಷದ ಶುಭ ಕೋರುತ್ತಾ ನನ್ನ ಈ ವಂದನಾರ್ಪಣೆಯನ್ನು ಕೊನೆಗೊಳಿಸುತ್ತೇನೆ. ವಂದನೆಗಳು. ನವೆಂಬರ್ 2, 1839 ಕೊಲೋನ್ ನಗರದಲ್ಲಿ ಕಾನ್ಸ್ಟ್ಯಾಂಟೈನ್ ಮತ್ತು ಎಲಿಸಬೆತ್ ದಂಪತಿಗೆ ಒಂದು ಗಂಡು ಮಗು ಜನಿಸಿತು. ಯೇಸುವು ಈ ಮಗುವನ್ನು ಜಗತ್ತಿನ ದೈನಂದಿನ ಸತ್ಯಗಳನ್ನು ತೋರ್ಪಡಿಸುವ ಸಾಧನವನ್ನಾಗಿ ಬಳಸಿದರು. ಈ ಮಗುವೇ ಫಾದರ್ ಆಂಟೋನಿಯಸ್ ಮರಿಯಾ ಬಾಡ್ವಿಕ್. ಈ ಮಗುವು ಮುಂದೆ ಬೆಳೆದು ಕ್ರೈಸ್ತ ಧರ್ಮ ಗುರುಗಳಾಗಿ 1893ರಲ್ಲಿ ಅಪೋಸ್ತಲರ ರಾಣಿ SRA ಸಂಸ್ಥೆಯನ್ನು ಸ್ಥಾಪಿಸಿದರು. SRA ಭಗಿನಿಯರು ಒಂದು ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಫಾದರ್ ಬಾಡ್ವಿಕ್ ನಿರ್ಗತಿಕ, ಬಡ, ಹಸಿದ ಮಕ್ಕಳನ್ನು ರಸ್ತೆಯಿಂದ ಆರಿಸಿ ಶಾಲೆಗೆ ಕರೆತರುತ್ತಾರೆ.
ವರ್ಷಗಳ ಹಿಂದೆ ಫಾದರ್ ಬಾಡ್ವಿಕ್ ಸ್ಥಾಪಿಸಿದ ಈ ಧರ್ಮ ಭಗಿನಿಯರ ಸಂಸ್ಥೆಯು ಇಂದು ಪ್ರಪಂಚಾದ್ಯಂತ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದೆ. ನಮ್ಮ ಸ್ವಂತ ಊರಾದ ಮಂಗಳೂರಿನ ವಾಮಂಜೂರಿನಲ್ಲಿ ಧರ್ಮಜ್ಯೋತಿ ಎಂಬ ಸಮಾಜ ಸೇವಾ ಸಂಸ್ಥೆಯು ಈ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಯೇಸುವು ತೋರಿದ ದಾರಿಯಲ್ಲಿ ನಮ್ಮ ಸಮಾಜದ ಉನ್ನತಿಗೆ ಪ್ರಯತ್ನಿಸುತ್ತಿದೆ. ವರ್ಷಗಳ ಹಿಂದೆ ಜನಿಸಿದ ಯೇಸುವು ಇಂದು SRA ಧರ್ಮ ಭಗಿನಿಯರ ಸೇವೆಯ ಮೂಲಕ ನಮ್ಮ ಮನಗಳಲ್ಲಿ ಈ ಸೇವೆಯ ಮನೋಭಾವವನ್ನು ಹುಟ್ಟಿಸಲಿ ಎಂದು SRA ಭಗಿನಿಯರ ಆದರ್ಶಗಳನ್ನು ನಮ್ಮಲ್ಲಿ ಬೆಳೆಸಲು ಸಹಾಯ ಮಾಡಲಿ ಎಂದು ಪ್ರಾರ್ಥಿಸುವ. ಕ್ರಿಸ್ತ ಯೇಸುವಿನಲ್ಲಿರುವ ಉತ್ಕಟ ಪ್ರೀತಿಯಿಂದಲೇ ನಾನು ನಿಮ್ಮೆಲ್ಲರಿಗಾಗಿ ಹಂಬಲಿಸುತ್ತಿದ್ದೇನೆ. ಇದಕ್ಕೆ ದೇವರೇ ಸಾಕ್ಷಿ. ನೀವು ಪ್ರೀತಿಯಲ್ಲಿ ಬೆಳೆಯುತ್ತಾ ಪೂರ್ಣ ಜ್ಞಾನ ಹಾಗೂ ವಿವೇಕದಿಂದ ಕೂಡಿದವರಾಗಿರಬೇಕೆಂಬುದು ನನ್ನ ಪ್ರಾರ್ಥನೆ. ಫಿಲಿಪಿಯರಿಗೆ ಬರೆದ ಪತ್ರ ಅಧ್ಯಾಯ 1 ವಾಕ್ಯ 8 ಹಾಗೂ 9. ಆತ್ಮೀಯರೇ, ಕಂದ ಯೇಸು ತಮ್ಮ ಪರಿಶುದ್ಧ ಮುಗ್ಧ ಕರಗಳಲ್ಲಿ ನಮಗೆ ನೀಡಲು ಏನನ್ನು ತಂದಿದ್ದಾರೋ ಅದನ್ನು ಈ ಮಧುರ ಗೀತೆಯ ಮೂಲಕ ಕಂಡುಕೊಳ್ಳೋಣ. ಪ್ರತಿ ಹೆಜ್ಜೆ ತಾರೆಯ ಬೆಳಕಲ್ಲೇ ನಡೆ
ಕ್ರಿಸ್ತನ ನುಡಿಯಂತೆ ಹೆಜ್ಜೆ ಹೆಜ್ಜೆ ಪ್ರತಿ ಹೆಜ್ಜೆ ಹೆಜ್ಜೆ ತಾರೆಯ ಬೆಳಕಲ್ಲೇ ನಡೆ ಮುಂದೆ ನಡೆ ಕ್ರಿಸ್ತನ ನುಡಿಯಂತೆ ಎನ್ನುತ್ತ ನಾವು ಹಾಡುವ ಕ್ರಿಸ್ತನ ಜನನವ ಕೊಂಡಾಡುವ ಎನ್ನುತ್ತ ನಾವು ಹಾಡುವ ಕ್ರಿಸ್ತನ ಜನನವ ಕೊಂಡಾಡುವ ಶುಭ ವೇಳೆ ಇಹ ಪರದಲ್ಲಿ ಶುಭ ವೇಳೆ ರಕ್ಷಕನು ನಿನ್ನ ಕರೆಯುವರು ರಕ್ಷಣೆ ಹೊಂದು ನೀನಿಂದು ಆನಂದವೇ ಆನಂದ ಸಂತೋಷವೇ ಆನಂದವೇ ಆನಂದ ಸಂತೋಷವೇ ಕ್ರಿಸ್ತನು ಜನಿಸಿದ ಶುಭ ವೇಳೆ ಇಹ ಪರದಲ್ಲಿ ಶುಭ ವೇಳೆ ರಕ್ಷಕನು ನಿನ್ನ ಕರೆಯುವನು ರಕ್ಷಣೆ ಹೊಂದು ನೀನಿಂದು ತಂದನಿತಾನೋ ತಾನಿ ತಂದಾನೋ ತಂದನಿತಾನೋ 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 ತಾನಿ ತಂದಾನೋ ಗುರುಬರ ಹಾಡಿಯಲಿ ದನಗಳ ಹಟ್ಟಿಯಲಿ ಸಡಗರ ಸಂತೋಷ ಉಲ್ಲಾಸವೋ ಗುರುಬರ ಹಾಡಿಯಲಿ ದನಗಳ ಹಟ್ಟಿಯಲಿ ಸಡಗರ ಸಂತೋಷ ಉಲ್ಲಾಸವೋ ದೇವರ ಪುತ್ರನನ್ನು ರಕ್ಷಕ ಯೇಸುವನು ಕಾಣುತ್ತ ಸಂಭ್ರಮದಿ ನಲಿದಾಡಿದರು ದೇವರ ಪುತ್ರನನ್ನು ರಕ್ಷಕ ಯೇಸುವನು ಕಾಣುತ್ತ ಸಂಭ್ರಮದಿ ನಲಿದಾಡಿದರು ರಾಜಾದಿರಾಜರು ಜನಿಸಿದರು ಜಗವನ್ನು ರಕ್ಷಿಸಲು ಬಂದಿದರು ದೇವರು ಧರೆಗಿಳಿದು ಬಂದಿದರು ನಮ್ಮಯ ಹೃದಯದಲ್ಲಿ ನೆಲೆಸಿದರು ರಾಜಾದಿರಾಜರು ಜನಿಸಿದರು ಜಗವನ್ನು ರಕ್ಷಿಸಲು ಬಂದಿದರು ದೇವರು ಧರೆಗಿಳಿದು ಬಂದಿದರು ನಮ್ಮಯ ಹೃದಯದಲ್ಲಿ ನೆಲೆ
ಜನಿಸಿದರು. ದೇಶದ ಜೋಯಿಸರು ದೇವ್ರ ತಾರೆ ನೋಡಿದೆವು. ತಾಕುದೇನೆ ಬೆಟ್ಟ ಬಯಲು ದಾಟಿ ಬಂದೆವು. ಉಡಾಣ ದೇಶದ ಜೋಯಿಸರು ದೇವ್ರ ತಾರೆ ನೋಡಿದೆವು. ತಾಕುದೇನೆ ಬೆಟ್ಟ ಬಯಲು ದಾಟಿ ಬಂದೆವು. ಓ ದಿವ್ಯ ಅದ್ಭುತ ತಾರೆಯೇ, ಶೋಭಿಸುತ್ತ ಜ್ಯೋತಿಯೇ, ಮುಂದೆ ಮುಂದೆ ಸಾಗಿಸೆವ ದಿವ್ಯವಾದ ಬೆತ್ಲೆಹೇಮಿನಲ್ಲಿ ಯೇಸು ಜನಿಸಿದ, ಜನರಿಗೆಲ್ಲ ಮಹಾ ಸಂತೋಷ ನೀಡಿದ. ಬೆತ್ಲೆಹೇಮಿನಲ್ಲಿ ಯೇಸು ಜನಿಸಿದ, ಜನರಿಗೆಲ್ಲ ಮಹಾ ಸಂತೋಷ ನೀಡಿದ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್. ಬೆತ್ಲೆಹೇಮಿನಲ್ಲಿ ಯೇಸು ಜನಿಸಿದ, ಜನರಿಗೆಲ್ಲ ಮಹಾ ಸಂತೋಷ ನೀಡಿದ. ಬೆತ್ಲೆಹೇಮಿನಲ್ಲಿ ಯೇಸು ಜನಿಸಿದ, ಜನರಿಗೆಲ್ಲ ಮಹಾ ಸಂತೋಷ ನೀಡಿದ. ಕಷ್ಟ ನಷ್ಟ ರೋಗದಿಂದ ಭಯವೇ ಇಲ್ಲ, ಅದ್ಭುತವ ಮಾಡುವ ಯೇಸು ಜನಿಸ್ಯಾನಲ್ಲ. ಕಷ್ಟ ನಷ್ಟ ರೋಗದಿಂದ ಭಯವೇ ಇಲ್ಲ, ಅದ್ಭುತವ ಮಾಡುವ ಯೇಸು ಜನಿಸ್ಯಾನಲ್ಲ. ಅದ್ಭುತವ ಮಾಡುವ ಯೇಸು ಜನಿಸ್ಯಾನಲ್ಲ. ಅದ್ಭುತವ ಮಾಡುವ ಯೇಸು ಜನಿಸ್ಯಾನಲ್ಲ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್. ಹೆಮ್ಮಿನಲ್ಲಿ ಯೇಸು ಜನಿಸಿದ, ಜನರಿಗೆಲ್ಲ ಮಹಾ ಸಂತೋಷ ನೀಡಿದ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್. ಕ್ರಿಸ್ತ ಜನನ ಮನುಕುಲಕ್ಕೆ ರಕ್ಷಣೆಯ ಸಂಕೇತ. ಈ ದಿನ ಕ್ರಿಸ್ತ ಜಗತ್ತಿನಲ್ಲಿರುವ ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ಪ್ರಸರಿಸಲು ಮಾನವನಾಗಿ ಈ ಧರೆಗೆ ಬಂದರು. ಈ ಬೆಳಕನ್ನು ನಾವು ನಮ್ಮ ಹೃದಯದಲ್ಲಿ ಹೊತ್ತು ನಮ್ಮ ನೆರೆಹೊರೆಯವರಿಗೆ ಪ್ರಸರಿಸುವ. ಕ್ರಿಸ್ತ ಶಾಂತಿಯನ್ನು ನಮ್ಮಲ್ಲಿ ಅಳವಡಿಸಿ ಶಾಂತಿಗಾಗಿ ಶ್ರಮಿಸುವ. ಎಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯ ಮತ್ತು ಹೊಸ ವರುಷದ ಆರ್ಥಿಕ ಶುಭಕಾಮನೆಗಳು. Joy to the world, the Lord is come. Let earth receive her King. Let every heart prepare him room.
ಕುಣಿಲಿಕ್ಕೆ ಬೇಕು ಸ್ಟೇಜ್ಗೆ ಬನ್ನಿ. ಸಂತ ಕ್ಲೌಸ್ ಒಟ್ಟಿಗೆ ಕುಣಿಲಿಕ್ಕೆ ಬರಬೇಕು. ಕುಣಿರಿ ಕುಣಿರಿ.